ನಮಸ್ಕಾರ ವೀಕ್ಷಕರೇ, ಎಲ್ಲ ವೀಕ್ಷಕರಿಗೂ ಗೌರಿ ಹಬ್ಬ ಶ್ರೀ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುವುದರ ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಹಸುರಂಗಿ ಗಣಪ. ಏನಿದು ಹಸುರಂಗಿ ಗಣಪ ಅಂತ ಅನ್ನೋದು? ಬಹುಶಃ ಗಣಪನಿಗೆ ಹಲವಾರು ಹೆಸರುಗಳು. ನಾವೀಗ ಹಸುರಂಗಿ ಗಣಪ ಅಂತ ಇಟ್ಟಿದ್ದೇವೆ. ಬಹುಶಃ ಅದಕ್ಕೆ ಬಹಳ ಕಾರಣಗಳು ಕೂಡ ಇವೆ. ಒಂದನೇದಾಗಿ ಇತ್ತೀಚಿನ ದಿನಗಳಲ್ಲಿ ಈ ಜಾಗೃತಿಯನ್ನು ಬೆಳೆಸಬೇಕಪ್ಪ ಅನ್ನುವಂಥ ಒಂದು ಪ್ರಜ್ಞೆ ಇಡೀ ದೇಶದಾದ್ಯಂತ ಇವತ್ತು ಆಗ್ತಾ ಇರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಬಹುತೇಕ ಆ ನಿಟ್ಟಿನತ್ತ ನಾವು ಬರ್ತಾ ಇದ್ದೇವೆ ಗಣೇಶೋತ್ಸವದ ಸಂದರ್ಭದಲ್ಲಿ ಅಂತ ಅನ್ನುವಂಥದ್ದು. ಹಾಗಂತ ಅಷ್ಟಕ್ಕೆ ಸೀಮಿತ ಅಲ್ಲ. ಶ್ರೀ ಗಣೇಶೋತ್ಸವ, ಶ್ರೀ ಗಣೇಶನ ಆರಾಧನೆ ಮತ್ತು ಒಬ್ಬ ಕಲಾರಾಧಕ ಅನ್ನುವ ಹಿನ್ನೆಲೆಯಲ್ಲಿ ಶ್ರೀ ಗಣೇಶನನ್ನು ನಾವು ನೋಡ್ಬೋದು. ಹಲವಾರು ಹೆಸರುಗಳು ಹೇಗಿದೆಯೋ ಅದೇ ರೀತಿಯಾಗಿ ಅವನ ಲೀಲೆಗಳು ಕೂಡ, ಗಣೇಶನ ಲೀಲೆಗಳು ಒಂದು ರೀತಿಯಲ್ಲಿ ನಮಗೆ ಕಚಗುಳಿ ಇಡುವಂಥ ದೇವರು ಕೂಡ ಹೌದು. ಆತ ಮೂಷಿಕ ವಾಹನ ಅನ್ನುವಂಥದ್ದು, ತನ್ನ ದಂತವನ್ನು ತಾನೇ ತೆಗೆದ ಅಂತ ಅನ್ನುವಂಥದ್ದು. ಸೊ ಇಂಥದ್ದೆಲ್ಲ ಕೆಲವೊಂದು ಕಚಗುಳಿ ಇಡುವಂಥ ಪ್ರಸಂಗಗಳು ಶ್ರೀ ಗಣೇಶನ ವಿಚಾರದಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಆತ ನಿಸರ್ಗ ಪ್ರಿಯ ಅಂತ ಅನ್ನುವಂಥದ್ದು ಅದು ಬಹಳ ಮುಖ್ಯ. ಯಾಕಂದರೆ ಆತನ ಹುಟ್ಟು ಹಬ್ಬ ಈ ಸಂದರ್ಭದಲ್ಲಿ ಬರ್ತದೆ ನೋಡಿ. ಇಳೆ ಎಲ್ಲ ಹಚ್ಚ ಹಸಿರಾಗಿರ್ತದೆ. ಅದೇ ಸಂದರ್ಭದಲ್ಲಿ ಗಣೇಶನ ಹುಟ್ಟುಹಬ್ಬವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಗಣಪ ನಿಸರ್ಗ ಪ್ರಿಯ, ಆತ ಪ್ರಕೃತಿ ಪ್ರಿಯ. ಹಾಗಾಗಿ ಮಣ್ಣಿನಿಂದ ವಿಗ್ರಹವನ್ನು ನಾವು ತಯಾರಿಸ್ತೇವೆ ಅನ್ನೋದು ಇನ್ನೊಂದು ಬಹಳ ಮುಖ್ಯ. ಇರಲಿ ನಾನೆಲ್ಲವನ್ನು ಮಾತಾಡಿ ಮುಗಿಸೋದಿಲ್ಲ. ನಮ್ಮ ಜೊತೆ RJ ರಶ್ಮಿ ಕೂಡ ಇದ್ದಾರೆ. ಹಾಗಾಗಿ ನಾನು ನೋಡ್ತಾ ಇದ್ದಾರೆ, ಏನಪ್ಪ ಇವರೇ ಮಾತಾಡಿ ಮುಗಿಸ, ನಾನು ಕೂಡ ಮಾತನಾಡುವವಳು, ನನ್ನ ಮುಖ ಕಾಣದೇ ಇರಬಹುದು, ಆದರೆ ನಾನು ತುಂಬ ಮಾತಾಡ್ತೇನೆ ಗೊತ್ತಿರಲಿ ಅಂತ RJ ರಶ್ಮಿ ನಮ್ಮ ಜೊತೆ ಇದ್ದಾರೆ. ಸ್ವಾಗತ ಕಾರ್ಯಕ್ರಮಕ್ಕೆ. ಅದೇ ರೀತಿಯಲ್ಲಿ ವೆಂಕಟೇಶ್ ರಾವ್ ಅವರು. ಈ ಕುಟುಂಬದ ಬಗ್ಗೆ ನಾನು ಹೇಳಬೇಕು. ವರ್ಷ ಗಣೇಶೋತ್ಸವ ಬರುವಂಥ ಸಂದರ್ಭದಲ್ಲಿ ನಮಗೆ ನೆನಪಾಗ್ತದೆ. ಕಳೆದ 89 ವರ್ಷಗಳಿಂದ ಶ್ರೀ ಗಣೇಶನ ವಿಗ್ರಹವನ್ನು, ಮೂರ್ತಿಯನ್ನು ಮಾಡುವುದರ ಮೂಲಕ ಶ್ರೀ ಗಣೇಶನ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಮಂಗಳೂರಿನ ಸಂಗನಿಕೇತನದ ಗಣೇಶೋತ್ಸವಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗಣೇಶನ ವಿಗ್ರಹವನ್ನು, ಮೂರ್ತಿಯನ್ನು ತಯಾರು ಮಾಡೋದು ಇಡೀ ಕುಟುಂಬ ಸೇರಿಕೊಳ್ತದೆ ಅನ್ನೋದು ಬಹಳ ವಿಶೇಷ. ನೋಡಿ, ಇದೊಂದು ಸಂದರ್ಭ. ಇಡೀ ಕುಟುಂಬದ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಅವರು ಈ ಒಂದು ಆರಾಧನೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ 89 ವರ್ಷಗಳಿಂದ. ಅವರು ನಮಗೆ ಇವತ್ತು ಒಬ್ಬ ಅತಿಥಿಯಾಗಿ ಸಿಕ್ಕಿರುವಂಥದ್ದು ತುಂಬ ಸಂತೋಷ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮಗೆ ಪ್ರಶ್ನೆಯಾಗಿ ನಾವಿಬ್ಬರೂ ಇದ್ದೇವೆ. ಯಾಕಂದರೆ ನಾನೊಬ್ಬನೇ ಪ್ರಶ್ನೆ ಕೇಳಿದ್ರೆ ಅವರಿಗೆ ಆಗ್ತದೆ, ಸರ್ ನನ್ನನ್ನು ಬಿಟ್ಟಿದ್ದಾರೆ ಅಂತ. ಸೊ ಅವರಿಗೂ ಎಲ್ಲಾದರೂ ಒಂದು ಅವಕಾಶ ನಾನು ಕೊಡ್ತಾ ಹೋಗ್ತೇನೆ. ಸೊ ನಡು ರಶ್ಮಿ ಅವರು ಕೂಡ ನಿಮ್ಮ ಜೊತೆಗೆ ಒಂದಷ್ಟು ಕೇಳ್ತಾ ಹೋಗ್ತಾರೆ. ಮತ್ತು ನನಗೆ ಕೇಳುವಂಥದ್ದಿದೆ ರಶ್ಮಿ ಅವ್ರ ಜೊತೆಗೆ, ನಾನು ಅವ್ರ ಜೊತೆ ಮಾತನಾಡ್ತಾ ಹೋಗ್ತೇನೆ. ಸರ್, ನಿಮ್ಮಿಂದ ನಾನು ಆರಂಭ ಮಾಡ್ತೇನೆ. 89 ವರ್ಷಗಳಿಂದ ಬಹಳ ಮುಖ್ಯವಾಗಿ ಬಾಲಗಂಗಾಧರನಾಥ ತಿಲಕರು ಆರಂಭಿಸಿದಂಥ ಗಣೇಶೋತ್ಸವ ಇತ್ತು ಈ ಮಟ್ಟಕ್ಕೆ ಬಂದಿದೆ. ಒಂದು ಆಧ್ಯಾತ್ಮಿಕ ಸಂಘರ್ಷ ಬ್ರಿಟಿಷರ ವಿರುದ್ಧ ಅವರು ಕೈಗೊಂಡಂತು. ಸೊ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾರೆ ಗಣೇಶೋತ್ಸವದ ಬಗೆಗೆ ಮತ್ತು ಈ ಒಂದು ಬೆಳೆದು ಬಂದಂಥ ರೀತಿ? ಮೊದಲಾಗಿ ಎಲ್ಲ ಭಕ್ತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಭಗವಂತ ಪ್ರತಿಯೊಬ್ಬರಿಗೆ ಮುಂದಿನ ಜೀವನಗಳಲ್ಲಿ ನೆಮ್ಮದಿಯ ವಾತಾವರಣ ಕೊಡಲಿ ಅಂತ ನಾವೆಲ್ಲ ಬಯಸೋಣ. ಬಾಲಗಂಗಾಧರ ತಿಲಕರು ಪ್ರತಿಯೊಬ್ಬರೊಂದು ಐಕ್ಯತೆ ಬೇಕು, ದೈವತ್ವ ಇರಬೇಕು. ಯಾಕಂತ ಹೇಳಿದರೆ ಸಾಮರಸ್ಯ ಜೀವನ ಬೇಕು ಎಂಬ ಒಂದು ಉದ್ದೇಶದಿಂದ ಈ ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಇದು ನಮ್ಮ ನಾಡಲ್ಲಿ ಮಾತ್ರ ಅಲ್ಲ, ರಾಷ್ಟ್ರಾದ್ಯಂತ ಆಚರಣೆ ಮಾಡೋದು ಒಂದು ವಿಶಿಷ್ಟವಾದ ಹಬ್ಬ. ನನ್ನ ಅಜ್ಜ ಅಂದರೆ ಮಣ್ಣಗುಡಿ ಮೋಹನ್ ರಾವ್ ಅವರು ಸಂಗೀತಗಾರರು. ಅವರು ಸಂಗೀತ ಶಿಕ್ಷಕರು ಹೌದು, ಕುಸ್ತಿಪಟು ಹೌದು, ವಾಯಲಿನ್ ವಾದ್ಯದ ಶಿಕ್ಷಕರು ಹೌದು. ಅದೇ ರೀತಿ ಬಹುಮುಖ ಪ್ರದೀಪ ಅಂತ ಹೇಳ್ಬೋದು. ಅವರು ಇಂದು ನಮ್ಮೊಂದಿಗಿಲ್ಲ, ಆ ದಿವ್ಯ ಚೇತನ ಇಲ್ಲ. ಆದರೆ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ನಮ್ಮಲ್ಲಿ ಇವತ್ತಿಗಿದೆ. ಯಾಕಂತ ಹೇಳಿದರೆ 89ನೇ ವರ್ಷದ ಈ ವಿಗ್ರಹದ ರಚನೆಗೆ ನಾವು ಆ ಕೈಂಕರ್ಯದಲ್ಲಿ ನಾವು ಇದ್ದೇವೆ. ನಮ್ಮದು ಇವಾಗ 4ನೇ ಜನರೇಷನ್. ಯಾಕಂತ ಹೇಳಿದ್ರೆ ಮೋಹನ್ ರಾವ್ ಅವರಿಗೆ 4 ಜನ ಮಕ್ಕಳು: ಪ್ರಭಾಕರ್ ರಾವ್, ದೀನಾನಾಥ್ ರಾವ್, ಸುಧಾಕರ್ ರಾವ್ ಮತ್ತು ರಾಮಚಂದ್ರ ರಾವ್. ಇವರೆಲ್ಲ ಒಂದೊಂದು ಸೇವೆಯಲ್ಲಿ ಇದ್ದವರು. ರಾಮಚಂದ್ರ ರಾವ್ ನಿವೃತ್ತ ಬ್ಯಾಂಕ್ ಅಧಿಕಾರಿ, ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್, ಅವರು ನಿವೃತ್ತರು. ಸುಧಾಕರ್ ರಾವ್ ಎಂಟ್ರಪ್ರಿನರ್. ದೀನಾನಾಥ್ ರಾವ್ ಸ್ಟೇಟ್ ಅಕೌಂಟ್ಸಲ್ಲಿ CEO ಆಗಿ ಅವರು ಇಲ್ಲ ನಮ್ಮೊಂದಿಗೆ. ಹಿರಿಯ ಮಗ ಪ್ರಭಾಕರ್ ರಾವ್ ಅವರಿದ್ದಾರೆ, ಅವರು ಕೈಗಾರಿಕೋದ್ಯಮಿ. ನಾನು ವೆಂಕಟೇಶ ರಾವ್, ನಾನು ಸರ್ಕಾರಿ ಸೇವೆಯಲ್ಲಿ 35 ವರ್ಷದ ಅವಧಿ ಸರ್ವಿಸ್ ಮಾಡಿ ಈಗ ನಿವೃತ್ತ. ಕಳೆದ 4 ವರ್ಷದಿಂದ ಹಿಂದೆ ನಾನು ನಿವೃತ್ತಾಗಿ ಈಗ ಪೂರ್ಣಾವಧಿ ನಾನು ಸಂಗೀತಗಾರ. ಅದೇ ರೀತಿ ಈ ಭಾದ್ರಪದ ಮಾಸ ಶುಕ್ಲ ಪಕ್ಷ ಬಂತು ಅಂತ ಹೇಳಿದರೆ ನಾವು
ಗಣೇಶನ ಆರಾಧನೆ. ಅಂದರೆ ಗಣೇಶನ ಆರಾಧನೆ ಅಂತ ಹೇಳಿದರೆ ವಿಗ್ರಹದ ರಚನೆ, ಅದು ನಮ್ಗೆ ಆರಾಧನೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಗೌರಿ ತದಿಗೆ ಗಣೇಶ ಚತುರ್ಥಿ ಅಂತೇಳಿ 2 ದಿವಸ ವಿಜೃಂಭಣೆ ಪ್ರತಿಯೊಂದು ಮನೆಗಳಲ್ಲಿ, ಇಡೀ ಊರಲ್ಲಿ. ನಮಗೆ ಮಾತ್ರ ಚಿತ್ರಾ ನಕ್ಷತ್ರ ಬಂತು ಅಂತ ಹೇಳಿದರೆ ಅಂದರೆ ಅದು ಗಣೇಶನ ಜನ್ಮ ನಕ್ಷತ್ರ. ಆ ದಿನ ನಾವು ಮುಹೂರ್ತ ಮಾಡುವಂಥದ್ದು. ಆವೆ ಮಣ್ಣು ತರಿಸಿ ಸುಮಾರು 2 ತಿಂಗಳ ಅವಧಿಯಲ್ಲಿ ಸಂಪೂರ್ಣ ನಮ್ಮ ಮಾವಂದಿರು ಅಂದರೆ ಮೋಹನ್ ರಾವ್ ಅವರ ಸುಪುತ್ರರು 3 ಇದ್ದಾರೆ. ಇವಾಗ ಅವರ ಮಾರ್ಗದರ್ಶನ ಇವೆ ನಮಗೆ, ಅವರ ಮಕ್ಕಳು ಮತ್ತು ಮರಿಮಕ್ಕಳು ಮತ್ತು ಅವರ ಮಕ್ಕಳು. ಅದೇ ಹೇಳಿದಲ್ವ, 4 ಜನರೇಷನ್ನು ಇಂದಿಗೂ ನಾವು ಆ ಅರ್ಪಣಾ ಮನೋಭಾವದಲ್ಲಿದ್ದೀವಿ ನಾವು. ಯಾಕಂತ ಹೇಳಿದ್ರೆ ಮೋಹನ್ ರಾವ್ರ ಉದ್ದೇಶ ಇತ್ತು, ಸಾರ್ವಜನಿಕವಾಗಿ ಏನು ಆಚರಣೆ ಮಾಡ್ತಾರೋ ಎಲ್ಲವರೊಂದು ಐಕ್ಯತೆ ಬೇಕು ಅಂತ. ಆವಾಗ ನೀವು ಹೇಳಿದಾಗೆ ಬಾಲಗಂಗಾಧರ ತಿಲಕರವರ ತತ್ವ ಏನಿತ್ತು ಅದು ನಾವು ಅನುಕರಣೆ ಮಾಡಲೇಬೇಕು. ದೇಶಕ್ಕೆ ಒಳ್ಳೆಯದಾಗೋದಿದ್ರೆ ಖಂಡಿತ ನಾವು ಅದಕ್ಕೆ ಸಹಕಾರ ಕೊಡಬೇಕು, ನಾವು ಅದಕ್ಕೆ ಕೈ ಜೋಡಿಸಬೇಕು ಅಂತ ಉದ್ದೇಶ ನಮ್ಮ ಅಜ್ಜ ಮೋಹನ್ ರಾವಲ್ಲಿತ್ತು. ಮೂಲತಃ ಅವರು ಬಾಂಬೆಲೇ ಇದ್ದವರು, ನಮ್ಮ ದಾಖ ಜಿಲ್ಲೆಯವರಾಗಿದ್ದರು. ಅವರ ವ್ಯವಸಾಯ, ಅವರ ವೃತ್ತಿ ಇದ್ದದ್ದು ಬಾಂಬೆಯಲ್ಲಿ ಪ್ರಾರಂಭ ಮಾಡಿದರು. ತದನಂತರ ಇಡೀ ಅವರ ಕುಟುಂಬ, ನಮ್ಮ ತಾಯಿ ಅವರ ಬಾಂಬೆಯಿಂದ ನಾವು ಇಲ್ಲಿ ಮಂಗಳೂರಲ್ಲಿ ಸೆಟ್ಲ್ ಆಗಿದ್ದೇವೆ. ಸೊ ನಾನು ಮಾತಾಡ್ತಾ ಹೋದಾಗ ನಾನು ತುಂಬ ಒಳಗೋದೆ, ಒಂದು ಕತೆ ಹೇಳುವ ರೀತಿಯಲ್ಲಿತ್ತು. ಓಕೆ ರಶ್ಮಿ, ನಾವೆಲ್ಲ ಸಣ್ಣದಿರುವಾಗ ನಾವು ಕೂಡ ಈ ಮಣ್ಣೆಲ್ಲ ಸೇರಿಸಿ ಎಲ್ಲ ಗಣಪತಿ ಎಲ್ಲ ಮಾಡ್ತಾ ಇದ್ದೆವು. ನಿಮ್ಮ ಕಾಲದಲ್ಲಿ ಮಣ್ಣೆಲ್ಲ ಇತ್ತ? ನಮ್ಮ ಕಾಲದಲ್ಲಿ ಇತ್ತು ಆಕ್ಚುಲಿ. ನಿಮ್ಮ ಕಾಲ ಅಂದ್ರೆ ತುಂಬಾ ದೂರ ಇಲ್ಲ. ಸೊ ಚಿಕ್ಕದಿರುವಾಗ ನಮ್ಮನೆ ಹತ್ರನೇ ಗದ್ದೆ ಇತ್ತು ಆಕ್ಚುಲಿ. ಸೊ ಆ ಗದ್ದೆಯ ಮಣ್ಣಿಂದ, ಆವಿ ಮಣ್ಣು ಏನು ಅಂತ ಹೇಳ್ತೀವಿ, ನನ್ನ ಫ್ರೆಂಡ್ ಒಬ್ರು ತುಂಬಾ ಪುಟ್ಟ ಗಣಪತಿಯನ್ನ ಮಾಡ್ತಾ ಇದ್ರು. ಅದು ನೋಡಕ್ಕೆ ಎಷ್ಟು ಕ್ಯೂಟ್ ಇತ್ತು ಅಂತ ಹೇಳಿದ್ರೆ ನನಗೇನೋ ಒಂಥರ, ನಾನು ಟ್ರೈ ಮಾಡ್ತಾ ಇದ್ದೆ ಬಟ್ ನನ್ನಿಂದ ಆಗ್ತಾ ಇರಲಿಲ್ಲ. ಬಟ್ ಅದು ಅಂದ್ರೆ ತುಂಬಾ ಲಾಂಗ್ ಸ್ಟೋರಿ ಏನಲ್ಲ, ಇದು ನಾನು ನೋಡಿರುವಂತಹ ಒಂದು ವಿಷಯ. ಬಟ್ ಅದು ಇತ್ತೀಚಿನ ದಿನದಲ್ಲಿ ಕಾಣ್ತಾ ಇಲ್ಲ. POP ಎನ್ನುವಂತ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡಿ ಬಣ್ಣ ಬಣ್ಣದ ಗಣೇಶನನ್ನ ನಾವೀಗ ನೋಡ್ತಾ ಇದ್ದೀವಿ. ಅದನ್ನ ನದಿಯಲ್ಲಿ ಅಥವಾ ಸಾಗರದಲ್ಲಿ ವಿಸರ್ಜನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರೋದು. ಸೊ ಅದು ನಾನು ಪ್ರಕೃತಿಗೆ ತುಂಬಾ ಹತ್ತಿರ ಆಗ್ತಾ ಇರೋದು. ಸೊ ಇಂಥ ಒಂದು ವಿಷಯವನ್ನ ನಾನು ಬಹಳಷ್ಟು ಪ್ಲೇಸ್ಗಳಲ್ಲಿ ನೋಡ್ತಾ ಇದ್ದೀನಿ. ಸೊ ಅದ್ ನೋಡುವಾಗ ಏನೋ ಒಂಥರ ಬೇಸರ ಆಗ್ತಾ ಇದೆ. ಸೊ ನಾನಿಲ್ಲಿ ಬಂದಿರುವಂತ ಉದ್ದೇಶ, ಎಸ್, ಪ್ರಕೃತಿಗೆ ಹತ್ತಿರ ಆದ ಹಾಗೆ ಬಹಳಷ್ಟು ವಿಷಯಗಳನ್ನ ನಾವು ಮಾಡಬಹುದು. ಸರ್ ಹೇಳಿದ ಹಾಗೆ ಈಗ ಬೀಜವನ್ನ ಒಂದು ಮೂರ್ತಿಯ ಒಳಗಿಟ್ಟು ಆ ರೀತಿಯೂ ಕೂಡ ನಾವು ಮಾಡಬಹುದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಗಣೇಶನನ್ನ ಮಾಡುವಾಗ ಮಣ್ಣಿನ ಸಹಾಯದಿಂದ, ಸಂಪೂರ್ಣವಾಗಿ ಮಣ್ಣಿನ ಸಹಾಯದಿಂದ ಆ ಗಣೇಶನ ಮೂರ್ತಿಯನ್ನ ಮಾಡಬೇಕು. ಅದರ ಒಳಗಡೆ ಬೀಜವನ್ನ ಇಡುವಂಥದ್ದು. ಅದು ಎನಿಥಿಂಗ್ ಇಟ್ ಮೇ ಬಿ, ಅದು ಹಲಸಿನ ಬೀಜ ಆಗಿರ್ಬೋದು, ಏನ್ ಬೇಕಾದ್ರೆ ಆಗಿರ್ಬೋದು. ಸೊ ಅದನ್ನ ಒಂದು ಪಾಟ್ ಅಲ್ಲಿ ಇಡುವಂಥದ್ದು. ಅದಕ್ಕೆ ಒಂದು 15ರಿಂದ 20 ದಿನದ ಕಾಲ ನಾವು ಒಂದು ಪರಂಪರೆ ಏನಾದರೂ ಇತ್ತ? ಇಲ್ಲ, ಯಾಕಂತ ಹೇಳಿದ್ರೆ ಈಗ ಹೌದು. ಸೊ ಇದನ್ನ ನೀರನ್ನು ನಾವು ಪ್ರತಿದಿನ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. 20 to 25 ಡೇಸ್ ಅಲ್ಲಿ ಖಂಡಿತವಾಗಿ ಅದು ಗಿಡ ಆಗುವಂತ ಒಂದು ಕೆಲಸ ಆಗತ್ತೆ. ಆಗದೆ ಇರಬಹುದು, ಬಟ್ ಚಾನ್ಸಸ್ ಇದೆ, 80% ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕೆ ಇದೆ ಅಂತ ಹೇಳೋದಕ್ಕೆ, ನಾನು ಲಾಸ್ಟ್ ಇಯರ್ ಒಂದು ಸೀಡ್ ಬಾಲ್ ಅಭಿಯಾನ ಅಂತ ಮಾಡಿದ್ದೆ. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದು ಗೋಮಯ, ಕೆಂಪು ಮಣ್ಣು, ಅದರ ಜೊತೆಗೆ ಸೆಗಣಿ, ಅದರ ಒಳಗಡೆ ನಾವು ಬೀಜವನ್ನ ಹಾಕ್ತೀವಿ. ಅದು 1 ವರ್ಷದಲ್ಲಿ ರಿಸಲ್ಟ್ ಆಗಿದೆ, ಬಟ್ ಸಂಪೂರ್ಣವಾಗಿ ಆಗಲಿಲ್ಲ. ನಾನು 1000 ಸೀಡ್ ಬಾಲ್ ಮಾಡಿದ್ದೆ, ಬಟ್ ಅದು ಸಂಪೂರ್ಣವಾಗಿ ಆಗಲಿಲ್ಲ. ಬಟ್ 80% ಯನಪೋಯ ಯೂನಿವರ್ಸಿಟಿ ಹೊರಗಡೆ ಅದನ್ನ ನೋಡ್ಬೋದು ನಾವು. ಸೊ ಇದೇನ್ ನಾನೀಗ ಹೇಳ್ತಾ ಇದ್ದೀನಿ, ಇದು ಪ್ರೂವ್ಡ್ ಅಂತ ಒಂದು ಕೆಲಸ ಆಗಿದೆ, ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು. ಸೊ ಈ ಸೀಡ್ ಒಳಗಿರುತ್ತೆ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಒಂದು 20ರಿಂದ 25 ದಿನದ ಕಾಲ ಗಣೇಶನಿಗೆ ಒಂದು ಭಕ್ತಿಯಿಂದ ಆಗಿರ್ಬೋದು, ಪ್ರೀತಿಯಿಂದ ಆಗಿರ್ಬೋದು ನೀರನ್ನು ಹಾಕುವಂಥದ್ದು. ಅದು ಗಿಡ ಆಗುತ್ತೆ. ಎಷ್ಟು ಮೀನಿಂಗ್ಫುಲ್ ಆಗುತ್ತೆ ಅಂತ ನೋಡಿ. ಆ ಒಂದು ದಿನ ಒಂದು ಪ್ರಕೃತಿಗೆ ಹತ್ತಿರವಾದಂತಹ ಒಂದು ಗಣೇಶ ಚತುರ್ಥಿ ಸೆಲೆಬ್ರೇಷನ್ ಖಂಡಿತವಾಗಿ ಕೂಡ ಆಗತ್ತೆ. ಸೊ ಇಂತಹ ಒಂದು ಅವೇರ್ನೆಸ್ ಅಗತ್ಯ ಬೇಕಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್ ಅರ್ಪಣೆಯ ಬಗ್ಗೆ ಹೇಳಿದ್ರು. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಹೂವನ್ನ ಅರ್ಪಣೆ ಮಾಡ್ತೀವಿ, ಅಥವಾ ಒಂದು ತೆಂಗಿನಕಾಯಿಯನ್ನ ಅರ್ಪಣೆ ಮಾಡ್ತೀವಿ, ಅಥವಾ ಗರಿಕೆ ಹುಲ್ಲನ್ನ ನಾವು ಅರ್ಪಣೆ ಮಾಡ್ತೀವಿ. ಒಂದು ಗಿಡವನ್ನ ಅದ್ರ ಜೊತೆಗೆ ಅರ್ಪಣೆ ಮಾಡುವ. ಸೊ ಅದೇನಾಗುತ್ತೆ, ಆ ಒಂದು ಸಂಬಂಧಪಟ್ಟಿರುವಂತಹ ಒಂದು ಟೆಂಪಲ್ ಅಸೋಸಿಯೇಷನ್ ಏನಿದೆ, ಅವ್ರ ಆ ಗಿಡವನ್ನೆಲ್ಲ ಕಲೆಕ್ಟ್ ಮಾಡ್ಲಿ. ದೇವರಿಗೆ ನಾವು ಅರ್ಪಣೆ ಮಾಡ್ತಾ ಇದೀವಿ, ಗಿಡವನ್ನ ಅರ್ಪಣೆ ಮಾಡ್ತಾ ಇದೀವಿ, ಅವ್ರ ರೆಸ್ಪಾನ್ಸಿಬಿಲಿಟಿ ತೆಗೀರಿ. ಆ ಒಂದು ಟೆಂಪಲ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವ್ರು ಆ ಗಿಡವನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಪ್ರಸಾದ ಮುಖಾಂತರ ಗಿಡವನ್ನ ನೀಡುವಂಥದ್ದು. ಅಥವಾ ಯಾರಾದ್ರೂ ಕೃಷಿಕರಿದ್ರೆ ಅವರಿಗೆ ಆ ಗಿಡವನ್ನ ತಲುಪಿಸುವಂತ ಕೆಲಸವನ್ನ ಮಾಡೋದು. ಇದು ಈ ರೀತಿ ನಾವು ಗಣೇಶ ಚತುರ್ಥಿಯನ್ನ ತುಂಬಾ ಮೀನಿಂಗ್ಫುಲ್ ಆಗಿ ಪ್ರಕೃತಿಗೆ ಹತ್ತಿರವಾಗಿ ಸೆಲೆಬ್ರೇಟ್ ಮಾಡಬಹುದು. ಸೊ ಇಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಸೊ ಅದು
ನನ್ನ ಒಂದು ಉದ್ದೇಶ. ಸೊ ಬಹುಶಃ ಇವತ್ತಿನ ಒಂದು ಕಾಲಘಟ್ಟದ ತೀರಾ ಅಗತ್ಯ ಅಂತ ಅನ್ನುವಂಥದ್ದು. ಓಕೆ, ಇನ್ನೂ ಹೆಚ್ಚಿನ ಮಾತುಗಳು ಮಾಡೋದು. ಗರಿಕೆ ಹುಲ್ಲು ಅನ್ನೋದು ಗಣೇಶನಿಗೆ ಪ್ರಿಯ ಅಂತ ಕೂಡ ಹೇಳ್ತಾರೆ. ಸೊ ಇದರ ಹಿಂದೆ ಪ್ರಕೃತಿ ಆರಾಧನೆ ಭಾಳ ನಮಗೆ ಕಾಣ್ತಾ ಇರುವಂಥದ್ದು. ಈ ಬಗ್ಗೆ ನಾನು ಮಾತಾಡ್ತೇನೆ. ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ಬಳಿಕ ಈ ಸಂವಾದ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ. ಹೊಸರಿಗೆ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗಾಗಲೇ ಮಾತಾಡ್ತಿದ್ದು ಗಣೇಶನ ಬಗೆಗೆ, ಗಣೇಶನ ವಿಗ್ರಹ ತಯಾರಿ ಬಗೆಗೆ, ಪ್ರಕೃತಿ ಪ್ರಿಯ ಗಣೇಶನ ಬಗೆಗೆ. ಸರ್ ವೆಂಕಟೇಶ್ ನಾಯ್ಕ, ಆಶ್ಚರ್ಯ, ಇವತ್ತಿನ 89 ವರ್ಷಗಳ ಹಿಂದೆ ಆವೆ ಮಣ್ಣಿಗೆ ನಮಗೆ ಕೊರತೆ ಇರಲಿಲ್ಲ. ಮಣ್ಣು ಸಿಗ್ತಾ ಇತ್ತು, ನಾವು ಮಣ್ಣಿಂದ ಮಾಡ್ತಾ ಇದ್ದೆವು. ಆದರೆ ಇವತ್ತಿಗೂ ನಾವು ಗಣೇಶನನ್ನು ಮಣ್ಣಿನಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಎಷ್ಟೇ ಹೇಳಿದರೂ ಕೂಡ ಎಲ್ಲಿಂದ ತರ್ತೀರ ಈ ಮಣ್ಣನ್ನು ಅಂತ. ಸರ್ ನೀವು ಹೇಳೋದು ನಿಜಕ್ಕೆ ಸತ್ಯ ಸರ್. ನಮ್ಮ ನಗರ ವ್ಯಾಪ್ತಿ ಬಿಡಿ, ಆಸುಪಾಸಿನಲ್ಲಿ ನಾವು ಹಳ್ಳಿ ಗ್ರಾಮೀಣ ಸೈಡ್ ಹೋದ ಸಹಿತ ಮಂಗಳೂರು ಸಮೀಪದ, ಉದಾಹರಣೆಗೆ ಗುರುಪುರ, ಪೊಣಲಿ, ಈ ಕಡೆ ದೇರಳಕಟ್ಟೆ ಸೈಡು ಅಥವಾ ಈ ಉಡುಪಿ ಮುಲ್ಕಿ ಸೈಡ್ ಹೋದರೂ ಗದ್ದೆ ಕಾಣೋದು ಭಾಳ ವಿರಳ. ನಮ್ಮ ನಗರದ ಸ್ವಲ್ಪ ಆಚೆ 10 ಕಿಲೋಮೀಟರ್ ಹೋದ್ರೂ ಕೂಡ ಗ್ರಾಮೀಣ ಪ್ರದೇಶಗಳು ಇರಬಹುದು. ಆದರೆ ಗದ್ದೆಗಳು, ಆವೆ ಮಣ್ಣುಗಳು ಇಲ್ಲ. ತುಂಬ ಕಷ್ಟ. ನೋಡಿ, ನೀವು ಹೇಳಿದ ಹಾಗೆ 89 ವರ್ಷ ಅಲ್ಲ ಸರಿ, ಒಂದು 30 ವರ್ಷದ ಹಿಂದೆ ಈ ಸಮಸ್ಯೆ ನಮಗೆ ಬಂದಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಅದು ಕಳೆದ ಒಂದು 20-30 ವರ್ಷ ಇತ್ತೀಚಿನ ವರ್ಷಗಳಲ್ಲಿ ಆವೆ ಮಣ್ಣಿನ ಲಭ್ಯತೆ ಖಂಡಿತ ಇಲ್ಲ, 100ಕ್ಕೆ 100 ಇಲ್ಲ. ಇದು ದೊಡ್ಡ ಸಮಸ್ಯೆ. ಯಾಕೆಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವಿಗ್ರಹ ರಚನೆಗೆ ಆವೆ ಮಣ್ಣು. ಯಾಕಂತ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ರಾಸಾಯನಿಕ ದ್ರವದ ಯಾವುದೇ ಪರಿಕರ ಉಪಯೋಗಿಸ್ತಾ ಇಲ್ಲ. ಯಾಕಂತೇಳಿದ್ರೆ ಸಾಕಷ್ಟು ವಿಗ್ರಹಗಳು POP ಮಾಡುವುದಿದೆ, ನಾವು POP ಖಂಡಿತ ಉಪಯೋಗಿಸೋದಿಲ್ಲ. ಯಾಕಂತೇಳಿದರೆ ಪ್ರಜ್ಞೆ ನಮ್ಮಲ್ಲಿದೆ. ಯಾಕೆ ಎಷ್ಟೋ ಜನ ಸಂಶೋಧನೆ ಮಾಡಿದ್ದಾರೆ, ಇದು ಪರಿಸರಕ್ಕೆ ಮಾರಕ, ಮತ್ತು ಗಣಪ ಪರಿಸರ ಸ್ನೇಹಿ ಅಂತೇಳಿ. ಆ ತತ್ವ ನಮ್ಗೆ ಇವಾಗಲ್ಲ, 89 ವರ್ಷದಿಂದ ಇದೆ. ಈಗ ವಿಚಾರ, ನೀವು ಮಣ್ಣಿನ ಬಗ್ಗೆ ಮಾತಾಡ್ತಿದ್ದೀರಿ. ಮಣ್ಣು ಸಿಗ್ತಾನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ಹಂಚಿನ ಕಾರ್ಖಾನೆಗಳು ಮುಚ್ಚಲ್ಪಟ್ಟಿವೆ, ಕೇವಲ ಮಣ್ಣಿನ ಲಭ್ಯತೆ ಇಲ್ಲ ಕಾರಣಕ್ಕೆ. ಅದು ನಮಗೆ ವಿಗ್ರಹ ಆಗೋದಾಗಲೇಬೇಕು. ನಮ್ಮ ಸಂಕಲ್ಪ ನಮ್ಮ ಹಿರಿಯಿಂದ ಬಂದಂಥದ್ದು, ಹಿರಿಯರಿಂದ. ನಾವು ಈಗ ಮಣ್ಣು ತರ್ತಾ ಇರೋದು ಕೋಟೇಶ್ವರ, ಕುಂದಾಪುರ ಭಾಗದಿಂದ. ಅದು ನಮಗೆ ಮಣ್ಣು ತಂದ್ರೂ ಅದು ವಿಗ್ರಹಕ್ಕೆ ಪೂರಕವಾಗಿರಬೇಕು. ಯಾಕೆ ಸ್ವಚ್ಛತೆ ಇರಲೇತಕ್ಕದ್ದು. ಅದರಲ್ಲಿ ಯಾವುದೇ ಕಾರಣ ಕಸಗಳು ಇರಬಾರ್ದು, ಮಣ್ಣಿನಲ್ಲಿ ಮರಳು ಸೇರಿರಬಾರ್ದು, ಇತರ ಮಣ್ಣು ಸೇರ್ಪಡೆ ಇರಬಾರ್ದು. ಯಾಕಂತೇಳಿದ್ರೆ ರೂಪ ವಿರೂಪ ಆಗಬಾರ್ದು ಅಂತಂದರೆ ಮಣ್ಣಿನಲ್ಲೂ ಲಕ್ಷಣ ಇದೆ. ಅದಕ್ಕೋಸ್ಕರ ನಾವು ಹೆಚ್ಚಿನ ಮಣ್ಣು ಒಳ್ಳೆಯದೇ ಇರಬೇಕು, ಖಂಡಿತ ಇರಬೇಕು. ಆವೆ ಮಣ್ಣಿನಲ್ಲೂ ಒಂದಷ್ಟು ಕ್ವಾಲಿಟಿ ಖಂಡಿತ ಇದೆ. ಅದನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ನಾವು ಊರು ಬಿಟ್ಟು ಇದೆ ಉಡುಪಿನ ಆ ಕಡೆ, ಅದು ಉಡುಪಿನಲ್ಲ ಕುಂದಾಪುರ ಭಾಗಕ್ಕೆ ಹೋದಾಗ ಅಲ್ಲಿ ಇವಾಗ ಸಿಗುತ್ತೆ. ಅಂದರೆ ನಮಗೆ ಬೇಕಾದ ಪ್ರಮಾಣದ ಸಿಗೋದಿಲ್ಲ. ಆದರೂ ಅಲ್ಲಿಯ ಕೆಲವು ಕಾರ್ಖಾನೆಯವರು ನಮ್ಮ ಈ ಆಚರಣೆ ಬಗ್ಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಹೌದು ಅವರಿಗೆ ಒಂದು ದೈವತ್ವದ ಬಗ್ಗೆ ಒಂದು ಅರಿವಿದೆ. ಆದ ಕಾರಣ ಏನು ಅವರ ಸಹಕಾರದಿಂದ ನಾವು ಕುಂದಾಪುರದ ಮಣ್ಣು ತಂದು ಮಾಡ್ತಾ ಇದ್ದೀವಿ. ಸೊ ಮಣ್ಣಾಗತ್ತೆ ಸರ್, ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ, ಗಣೇಶ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಕಲರ್ಫುಲ್ ಆಗಿ ಕಾಣಬೇಕು ಅಂತ. ಸೊ ಕೃತಕವಾದಂಥ ಬಣ್ಣವನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾರೆ. ಸೊ ನ್ಯಾಚುರಲ್ ಆಗಿ ಚಾನ್ಸಸ್ ಇದೆಯಾ? ನ್ಯಾಚುರಲ್ ಕಲರನ್ನು ಯೂಸ್ ಮಾಡಿಕೊಂಡು ಆ ಮಣ್ಣಿಂದ ತಯಾರಾಗಿರುವಂಥ ಒಂದು ಗಣೇಶನನ್ನು ಪೇಂಟ್ ಇಂಥದ್ದೆಲ್ಲ ಮಾಡಿದ್ರೆ ಮಾತ್ರ ಅದೇ ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ. ಈ ಹಳೆ ಪರಂಪರೆ ಬಣ್ಣಗಳಿಂದ ಹೇಗೆ ಬರ್ಲಿಕ್ಕೆ ಸಾಧ್ಯ? ಒಳ್ಳೆ ಪ್ರಶ್ನೆ ಮೇಡಮ್. 217 ಗಣಪತಿ ನಾವು ಈ ಬಾರಿ ಮಾಡಿದ್ದೇವೆ. ಅಂದರೆ ನಾವು ಮಾಡುವಂಥದ್ದು ಬೇಡಿಕೆ ಗಣಪತಿ ಅಲ್ಲ. ಏನು ಹೇಳ್ತಾರೆ, ಒಂದು ಕುಟುಂಬದಲ್ಲಿ ಪಾರಂಪರಿಕ ಅಂತ ಹೇಳ್ತೀವಿ ಅಲ್ವಾ, ಆ ಗಣಪ ಹಲವಾರು ವರ್ಷ ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ಆ ಮನೆಯ ಪಾರಂಪರಿಕ ಪೂಜಾ ವಿಗ್ರಹ ಮಾತ್ರ ನಾವು ಮಾಡೋದು. ಹಾಗೆ ಬೇಡಿಕೆ 1000ದಷ್ಟಿದೆ. ಯಾಕಂದರೆ ನೀವು ನೋಡಿರ್ಬೋದು, ಮಾರುಕಟ್ಟೆಗಳಲ್ಲಿ ಚಾಕ್ಲೇಟ್ ಮಾರಿದಾಗ ಮಾರೋರಿದ್ದಾರೆ, ಗಣೇಶನನ್ನು ಬೀದಿ ಬದಿಲಿಟ್ಟು. ನಮ್ಮದು ಆ ರೀತಿ ನಮ್ಮದು ವ್ಯಾಪಾರ ಅಲ್ಲ, ನಾವು ದೇವರನ್ನು ಮಾರಾಟಕ್ಕಿಟ್ಟಿದ್ದಲ್ಲ. ಆದ ಕಾರಣ ನಾವು ಮಾಡುವ ಗಣಪತಿ ಪಾರಂಪರಿಕ ಗಣಪತಿ. ಇವರು ಹೇಳೋ ಪ್ರಶ್ನೆ ಬರ್ತೇನೆ ನಾನು ಇವಾಗ. ಈ ಆ್ಯನಿಮಲ್ ಪೇಂಟ್ ಹೇಳ್ತೀವಲ್ಲ,
ಅದನ್ನು ಮಾಡಿದಾಗ ಅದಕ್ಕೆ ಸಾಕಷ್ಟು ಚಂದ ರೂಪ ಬರ್ತದೆ ಅಂತ ಹೇಳಿ ಕೆಲವರಿಗೆ ಅದನ್ನು ಆಯ್ಕೆ ಮಾಡೋರಿದ್ದಾರೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಈ ಈ ಏನು ಹೇಳ್ತಾರೆ, ಮಾಲಿನ್ಯ ಆಗಬಾರ್ದೆಂಬ ಪರಿಸರಕ್ಕೆ ಎಷ್ಟೋ ಕುಟುಂಬದವರು ನಮ್ಗೆ ಯಾವುದೇ ಬಣ್ಣ ಬಗೆಯನ್ನು ಉಪಯೋಗಿಸಬೇಡಿ, ಕೇವಲ ಆವೆ ಮಣ್ಣಿನಲ್ಲಿ ಇರಬೇಕು ಅಂತ ಈಗಲೂ ಇನ್ಸಿಸ್ಟ್ ಮಾಡಿದ್ದಾರೆ. ಅಂಥ ವಿಗ್ರಹ ಸಾಕಷ್ಟು ನಾವು ಮಾಡಿದ್ದೀವಿ. ಈಗ ಅದಕ್ಕೆ ಯಾವುದೇ ರೀತಿಯ ನಾವು ರಾಸಾಯನಿಕ ದ್ರವವನ್ನು ಉಪಯೋಗಿಸ್ತಾನೆ ಇಲ್ಲ, 100% ಆವೆ ಮಣ್ಣು. ಆದರೆ ದೃಷ್ಟಿಯನ್ನು ಕೊಡಬೇಕಾಗುತ್ತೆ, ಮುದ್ರೆ ಕೊಡಬೇಕು. ಅದಕ್ಕೆ ನಾವು ಚಂದನ ಉಪಯೋಗಿಸ್ತಾ ಇದ್ದೀವಿ, ಗೋಪಿ ಚಂದನ. ಯಾಕೆ ಮುದ್ರೆ ಅವಶ್ಯಕ, ದೃಷ್ಟಿ ಅವಶ್ಯಕ. ಕಂಪ್ಲೀಟ್ಲಿ ನ್ಯಾಚುರಲ್ ನ್ಯಾಚುರಲ್ ಅಂಥವಿಗೆ ಸಾಕಷ್ಟಿದೆ, ಬಂದು ನೋಡ್ಬೋದು. ಜಲವರ್ಣಗಳು ಹೌದು. ಅಲ್ಲ, ಇವನು ನಾವು ಯಾವುದೇ ಬಣ್ಣವನ್ನು ಉಪಯೋಗಿಸ್ತಾ ಇಲ್ಲ, ಸಂಪೂರ್ಣ 100% ಆವೆ ಮಣ್ಣು. ಹೌದು. ಆದರೆ ಆ ಕಣ್ಣಿನ ಇದು ಎಕ್ಸ್ಪ್ರೆಷನ್ಗಳು ಅದರ ಚಂದನ ಉಪಯೋಗಿಸ್ತೀವಿ ಎಲ್ಲ ಅದ್ರ ಹೌದು. ಗೋಪಿ ಮುದ್ರೆ ಬೇಕೇ ಬೇಕು ವಿಗ್ರಹಕ್ಕೆ. ವಿಗ್ರಹ ಒಂದು ರೂಪ ಕೊಡಬೇಕಲ್ವಾ, ಅದಕ್ಕೋಸ್ಕರ ಮುದ್ರೆಗಳು ಬೇಕು, ದೃಷ್ಟಿನೂ ಬೇಕು. ಅದಕ್ಕೆ ನಾವು ಗೋಪಿ, ಚಂದನ ಇತ್ಯಾದಿಗಳು ಬಳಸ್ತಾ ಇದ್ದೀವಿ. ಸರಿ ರಶ್ಮಿ, ಈಗ ನೀವು ಹೇಳಿದಂಥ ಇವತ್ತಿನ ಅಗತ್ಯತೆ ಅದು ಪ್ರಕೃತಿ ಪ್ರಿಯ ಗಣಪ ಅಂತ ಅನ್ನುವಂಥದ್ದು. ಸೊ ನೀವು ನೋಡಿದಂದರೆ ನಿಮಗೆ ಹೀಗಿರಬೇಕು, ಗಣಪನ ಮೂಲಕವಾದರೂ ನಾವು ಪ್ರಕೃತಿಯನ್ನು ಬೆಳೆಸೋಣ ಅಂತ ಬಂದದ್ದು ಯಾಕೆ ಅಂತ? ಎಸ್ ಸರ್, ನಾನು ಯಾವ ವಿಷಯ ಇದ್ರೂ ಕೂಡ ಅದನ್ನ ಪ್ರಕೃತಿಗೆ ಕನೆಕ್ಟ್ ಮಾಡ್ಕೊಂಡೇ ಮಾತಾಡ್ತೀನಿ ಸರ್. ಈಗ ಎಲ್ಲ ಕಡೆ ತುಂಬಾ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ಹಬ್ಬ ಇದು. ಸೊ ಆಚರಿಸೋಣ, ತುಂಬಾ ಚೆನ್ನಾಗಿ ಆಚರಿಸೋಣ. ಅಂಡ್ ನಮ್ಮಿಂದ ಈಗ ನಾವು ಕರಾವಳಿಯಲ್ಲಿ ಇದನ್ನು ಆರಂಭಿಸಿದ್ರೆ 4 ಮಂದಿ ಇನ್ಸ್ಪಿರೇಷನ್ ಅನ್ನ ಪಡಿತಾರೆ. ಸೊ ಅದು ನನ್ನ ಉದ್ದೇಶ. ಯಾವ ರೀತಿ ಮಾಡ್ಬೋದು, ಖಂಡಿತವಾಗಿ ಸಲಹೆಯನ್ನ ನಾನು ಈಗ ಕೊಟ್ಟೆ. ಒಂದು ಬೀಜ ಗಣಪತಿ ಆ ರೀತಿ ಮಾಡ್ಬೋದು, ನ್ಯಾಚುರಲ್ ಆಗಿ ಒಂದು ವಿಗ್ರಹವನ್ನ, ಮಣ್ಣಿನಿಂದ ತಯಾರಾದಂತ ವಿಗ್ರಹ, ಬಟ್ ಒಂದು 15 days ಅಲ್ಲಿ ಅದು ಮಣ್ಣಿನ ಮುದ್ದೆ ಆಗುತ್ತೆ, ಅದೊಂದು ತಿಳಿದಿರಬೇಕು. ಸೊ ನೀರು ಹಾಕ್ತಾ ಹಾಕ್ತಾ ಅದೊಂದು ಗಿಡ ಆಗುತ್ತೆ. ಈ ರೀತಿ ನಾವು ಮಾಡ್ಬೋದು, ಪ್ರಕೃತಿಗೆ ಹತ್ತಿರವಾಗಿ ಇಂಥ ಒಂದು ಕ್ರಮವನ್ನ ಮಾಡ್ಬೋದು. ಮತ್ತೆ ಅರ್ಪಣೆಯ ಬಗ್ಗೆ ಹೇಳಿದೆ, ಪ್ರತಿಯೊಬ್ರು ಕೂಡ ನಾಳೆ ಟೆಂಪಲ್ಗೆ ಹೋಗ್ತಾರೆ. ಸೊ ಹೋಗುವಾಗ ಆ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೋದು. ಯಾವ ರೀತಿ ಜನರಿಗೆ ಪರಿಸರದ ಬಗ್ಗೆ ಒಂದು ಮಾಹಿತಿಯನ್ನ, ಇಂಪಾರ್ಟೆನ್ಸ್ ಅನ್ನ ಮಾಡ್ಬೋದು. ಟೆಂಪಲ್ ನ ಹೊರಭಾಗದಲ್ಲಿ ಒಂದು ಗಿಡವನ್ನ ಮಾರುವಂಥದ್ದು. ಸೊ ಅವ್ರು ಖಂಡಿತವಾಗಿಯೂ ಫ್ರೂಟ್ಸ್, ಫ್ಲವರ್ ಯಾವ ರೀತಿ ಇರುತ್ತೆ, ಸೊ ಅದೇ ರೀತಿ ಅದನ್ನ ಕೂಡ ಅರ್ಪಣೆ ಮಾಡ್ತಾರೆ. ಮತ್ತೆ ಹಾರವನ್ನ ಹಾಕ್ತಾರೆ ಸರ್, ಗಣಪತಿಗೆ ಹಾರವನ್ನ ಹಾಕೋದು. ಬೀಜದಿಂದ ತಯಾರಾಗಿರುವಂತಹ ಹಾರವನ್ನ ಹಾಕ್ಬೋದು, ಅಥವಾ ಗಿಡದಿಂದ, ಸ್ಮಾಲ್ ಗಿಡಗಳು ಏನಿದೆ, ಸೊ ಅದರಿಂದ ತಯಾರಾದಂತಹ ಒಂದು ಹಾರವನ್ನ ಮಾಡುವಂಥದ್ದು. ಇದು ಫ್ಲವರ್ ಆದ್ರೆ ಕೊಳ್ತು ಹೋಗುತ್ತೆ. ಇದು ನನ್ನ ಜಸ್ಟ್ ಮಾಹಿತಿ. ಎಷ್ಟೋ ಮಂದಿಗೆ ಇದು ಆಕ್ಸೆಪ್ಟ್ ಮಾಡ್ಬೋದು, ಆಕ್ಸೆಪ್ಟ್ ಮಾಡದೇ ಇರ್ಬೋದು. ಒಂದು ಸಜೆಷನ್ ಅನ್ನ ಹೇಳುವಂಥದ್ದು, ಒಬ್ರು ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ಆಗುತ್ತೆ. ಬೀಜಗಳಿಂದ ತುಂಬಿಕೊಂಡಿರುವಂತಹ ಒಂದು ಹಾರವನ್ನ ಹಾಕುವಂಥದ್ದು, ಅದು ನೀರಿಗೆ ಹೋದ್ರೆ ಖಂಡಿತವಾಗಿ ಅದರಿಂದ ಕೂಡ ಉತ್ಪತ್ತಿ ಆಗುವಂತ ಚಾನ್ಸಸ್ ಇದೆ. ಸೊ ಒಂದು ಯೋಚನೆ ಜಸ್ಟ್ ನಾವು ಚೇಂಜ್ ಮಾಡಬೇಕಾಗತ್ತೆ. ಪ್ರಕೃತಿಗೆ ಈ ರೀತಿ ನಾವು ಹತ್ತಿರ ಆಗ್ತೀವಿ, ಖಂಡಿತವಾಗಿಯೂ ದೇವರು ಕೂಡ ಇದನ್ನ ಮೆಚ್ಚಬಹುದು ಅಂತ ಅನಿಸುತ್ತೆ. ಒಂದು ಸೃಷ್ಟಿ ಕ್ರಿಯೇಟ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಯಾಕೆ ಅನಿಸಿದ್ದು ಗಣಪನನ್ನ ಹೀಗೆ ಮಾಡಬೇಕು ಅಂತ? ಮಾಡ್ಬೋದು. ಎಲ್ಲೋ ನೀವು ಸ್ವಲ್ಪ ರೊಚ್ಚಿಗೆದ್ದದ್ದಿದೆಯಾ, ಈ ರೀತಿ ಮಾಡ್ತಾರಲ್ಲಪ್ಪ ನಮ್ಮ ದೇವರ ಮೂರ್ತಿಯನ್ನು ಅಂತ, ಹಾಗೇನಾದ್ರೂ ಅನಿಸಿತ್ತಾ? ಖಂಡಿತವಾಗಿಯೂ ಹೌದು ಸರ್. ನಾ ಒಂದು ವಿಡಿಯೋ ನೋಡಿದೆ, ಬಹಳಷ್ಟು ನೋಡಿದ್ದೀನಿ. ಅದು ಬಾಂಬೆ ಆಗಿರ್ಬೋದು, ದಿಲ್ಲಿಯಲ್ಲಿ ಆಗಿರ್ಬೋದು, ಸೆಲೆಬ್ರೇಷನ್ ಯಾವ ರೀತಿ ಆಗತ್ತೆ ಅಂತ. ಅದೇ ಈಗ ಹೇಳಿದ ಹಾಗೆ ಕೃತಕವಾಗಿರುವಂತ ಬಣ್ಣವನ್ನ ಉಪಯೋಗಿಸಿಕೊಂಡು ಗಣೇಶನ ಮೂರ್ತಿಯನ್ನ ಮಾಡುವಂಥದ್ದು, ಪ್ಲಾಸ್ಟಿಕ್ ಇಂದ ತಯಾರಾಗಿರುವಂತ ಗಣೇಶನ ಮೂರ್ತಿಯನ್ನ ನಾವು ನೋಡುವಂಥದ್ದು. ಸೊ ಅದನ್ನ ವಿಸರ್ಜನೆ ಮಾಡಿ ತುಂಬಾ ಆಡಂಬರದಿಂದ, ತುಂಬಾ ಸೆಲೆಬ್ರೇಷನ್, ತುಂಬಾ ಭಕ್ತಿಯಿಂದ ಸೆಲೆಬ್ರೇಟ್ ಮಾಡಿ ಅದನ್ನ ನೀರಿಗೆ ಹಾಕ್ತಾರೆ. ಅದಾದ್ಮೇಲೆ ಒಂದು 2 ದಿನ ಆದ್ಮೇಲೆ ಅದ ದೇವರ ಒಂದು ಕೈ ಕಟ್ಟಾದಂತ ಒಂದು ದೃಶ್ಯ, ಆ ಬಣ್ಣಗಳೆಲ್ಲ ಹೋಗಿರುವಂತ ಒಂದು ದೃಶ್ಯ, ದೇವರ ತಲೆ ಹೋಗಿರುವಂತದ್ದು, ಇದು ನೋಡ್ಲಿಕ್ಕೆ ಆಗೋದಿಲ್ಲ. ನಾನು ಅದನ್ನ ನೋಡಿದೆ, ನಂಗೆ ತುಂಬಾ ಬೇಸರ ಆಯ್ತು. ಇದು ಯಾಕಪ್ಪ ಈ ರೀತಿ ಮಾಡ್ತಿದ್ದಾರೆ? ಅವತ್ತು ತುಂಬಾ ಆಡಂಬರದಿಂದ, ತುಂಬಾ ಮೆರವಣಿಗೆ ಮಾಡಿಕೊಂಡು ಮಾಡ್ತಾರೆ, ಬಟ್ ಆಫ್ಟರ್ 2 days ವಾಸ್ ದ ರಿಸಲ್ಟ್. ದೇವರನ್ನ ಆ ರೀತಿ ನೋಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರ ಎಸ್, ನಾವು ಎಕೋ ಫ್ರೆಂಡ್ಲಿಯೂ ಆಗುತ್ತೆ. ಒಂದು ಮಣ್ಣಿನ ಸಹಾಯದಿಂದ ನಾವು ಒಂದು ದೇವರನ್ನ ಮಾಡುವ ಒಂದು ಮೀನಿಂಗ್ಫುಲ್, ಯಾವುದೇ ರೀತಿಯ ನಷ್ಟ ಅಂತೂ ಖಂಡಿತವಾಗಿಯೂ ಇಲ್ಲ. ಈಗ ನಾನು ಯಾವ 3 ವಿಷಯವನ್ನ ಹೇಳಿದೆ, ಇದರಿಂದ ನಷ್ಟ ಖಂಡಿತವಾಗಿಯೂ ಇಲ್ಲ. ಈ ರೀತಿಯ ಒಂದು ಸಿಂಪಲ್ ಥಿಂಕಿಂಗ್ ಅನ್ನ ನಾವು ಮಾಡಬೇಕು. ನಾವು ದೇವರನ್ನ ಆ ರೀತಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರ ಇಂಥ ಒಂದು ವಿಷಯವನ್ನ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನಾವು ದೇವಸ್ಥಾನ ಹೋದ್ರೆ ನದಿಯ ಸ್ನಾನವನ್ನ ಮಾಡೋದು ಅಥವಾ ಸಮುದ್ರ ಸ್ನಾನ ಮಾಡೋದು, ಇಂಥದ್ದೆಲ್ಲ ಕ್ರಮ ನಮ್ಮ ಒಂದು ಸಂಪ್ರದಾಯದಲ್ಲಿ ಬರುತ್ತೆ. ಈ ಕೃತಕವಾದಂಥ ಬಣ್ಣ ಆಗಿರ್ಬೋದು ಅಥವಾ ಕೆಮಿಕಲ್ಸ್, POP ಕೆಮಿಕಲ್ಸ್ ಬಹಳಷ್ಟು ಸ್ಕಿನ್ಗೆ ಹಾರ್ಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೀರಲ್ಲಿರುವಂತಹ ಜಲಚರ ಯಾವುದೇ ಪ್ರಾಣಿಗಳಾಗಿರ್ಬೋದು, ಅದು ಸಾಯುವಂತ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಭಕ್ತಿಯಿಂದ ಮಾಡಿದಂತ ಕೆಲಸ ಒಂದು ಜೀವನ ತೆಗೆದು ಹಾಕತ್ತೆ. ಸೊ ಇಂಥ ಕೆಲಸ ಆಗಬಾರ್ದು. ಸೊ ಆ ಒಂದು ಉದ್ದೇಶದಿಂದ ಹೇಳೋದು, ಮಣ್ಣಿಂದ ಸಂಪೂರ್ಣವಾಗಿ ನ್ಯಾಚುರಲಿ ಆಗಿರುವಂತಹ ಮಣ್ಣಿನ ಗಣೇಶನನ್ನ ನಾವು ಪ್ರೀತಿಯಿಂದ, ಭಕ್ತಿಯಿಂದ ಪೂಜಿಸಬೇಕು. ಸೊ ಅಂತ ಕೆಲಸವನ್ನ ಸರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಜಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಸರ್.
ಗ್ರೇಟ್ ವರ್ಕ್ ನೀವು ಒಂದು ನಡುವೆ ಒಂದು ಬ್ರೇಕ್ ತಗೊಳ್ಳೋಣ. ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಯಾಕಂದರೆ ಪ್ರಕೃತಿ ಪ್ರಿಯ ಗಣಪನ ಬಗೆಗೆ ನಾವು ಮಾತನಾಡ್ತಾ ಇದ್ದೇವೆ. ಮುಂದೆ ಇನ್ನಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳೋಣ. ಹಸರಂಗಿ ಗಣಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೆಂಕಟೇಶ್ ರಾಯರೇ, ಬಹುಶಃ ಗಣಪನ ವಿಗ್ರಹ ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಬೇರೆ ಬೇರೆ ರಾಜ್ಯಗಳ ಅಥವಾ ಬಹುಶಃ ನಾನು ನೋಡಿದ ಹಾಗೆ ಕರಾವಳಿ ಹೊರತುಪಡಿಸಿ ಉಳಿದೆಡೆಗಳಲ್ಲಿ ಆಚರಣೆಯ ರೀತಿಗಳು ಕೂಡ ನನಗೆ ಅಷ್ಟೊಂದು ಶಿಸ್ತುಬದ್ಧ ಪರಂಪರೆಗಳು ಶಿಸ್ತುಗಳು ನನಗೆ ಅಷ್ಟು ಕಾಣ್ತಾ ಇಲ್ಲ ನಾನು ನೋಡುವ ರೀತಿಯಲ್ಲಿ. ಇವನ್ ಗಣಪನ ವಿಗ್ರಹ ಮಾಡುವ ರೀತಿಯಲ್ಲೂ ಕೂಡ ಹಾಗೆ ಅನಿಸ್ತಾ ಇರುವಂಥದ್ದು. ಅದು ಮುಂಬೈಯಲ್ಲಿ ಅದ್ಧೂರಿ ಏನೋ ಇರುತ್ತದೆ. ಆ ಮೂರ್ತಿಗಳ ತಯಾರಿಗಳು, ದೊಡ್ಡ ದೊಡ್ಡ ಮೂರ್ತಿಗಳು ಎಲ್ಲವೂ ಕೂಡ ಎಲ್ಲೋ ಒಂದು ಕೆಲವು ಪ್ರಶ್ನೆ ಬರ್ಬೋದು, ಯಾಕೆ ನಮಗೂ ಕೂಡ ಹಾಗೆ ಮಾಡಬಾರ್ದು ಅಂತ. ಏನು ಹೇಳ್ತೀವಿ? ಇದು ಒಳ್ಳೆಯ ವಿಚಾರ ಸರ್. ಈಗ ನಮ್ಮಲ್ಲಿ ವಿಗ್ರಹ ಕೊಟ್ಟ ಎಷ್ಟೋ ಕುಟುಂಬ ಮಂಗಳೂರಲ್ಲಿಲ್ಲ, ಬಾಂಬೆಯಲ್ಲಿದ್ದಾರೆ, ಚೆನ್ನೈಯಲ್ಲಿದ್ದಾರೆ, ಕೇರಳದಲ್ಲಿದ್ದಾರೆ. ಈ ಹಬ್ಬದ ಸಂದರ್ಭದಲ್ಲಿ ಊರಿಗೆ ಬರೋರಿದ್ದಾರೆ, ಅವರ ಮನೆಯಲ್ಲಿ ಮನೆ ಗಣಪತಿ ಆಚರಣೆಗೋಸ್ಕರ. ಇದೇ ಮಾತು ನನಗೆ ಹೇಳ್ತಾ ಇದ್ದಾರೆ. ನಮ್ಮ ಮುಂಬೈಯಲ್ಲಿ ಸಹ ನಾವು ನಮ್ಮಲ್ಲಿ ಮಾಡೋರಿದ್ದಾರೆ, ಮಹಾರಾಷ್ಟ್ರ ಕಡೆ ಎಲ್ಲ ಆಚರಣೆ ಮಾಡೋದು. ಮುಂಬೈನಿಂದ ಇಲ್ಲಿಗೆ ಬಂದು ಆಚರಣೆ ಮಾಡ್ತಾರೆ. ಹೌದು. ಅಂದರೆ ಅವರು ಸ್ಥಳೀಯರೇ, ಅವರು ಮುಂಬೈಯಲ್ಲಿ ವಾಸ ಮಾಡ್ತಿದ್ದಾರಲ್ವ. ಹಾಗಾಗಿ ಅವರು ಹೇಳೋದುಂಟು, ನಮ್ಮ ಕರಾವಳಿಯಲ್ಲಿ ಆಚರಣೆ ಮಾಡೋದ ಪದ್ಧತಿಗೂ ಮಹಾರಾಷ್ಟ್ರ ಕಡೆ ಆಚರಣೆ ಪದ್ಧತಿಗೂ ತುಂಬ ವಿಭಿನ್ನವಾಗಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದೇ ಉದ್ದೇಶ, ದೈವತ್ವ ಬೇಕು, ಅನುಗ್ರಹ ಬೇಕು ಅಂತ. ಅಲ್ಲಿ ಆಡಂಬರವೇ ಅಲ್ವಾ. ಅದನ್ನು ನಮ್ಮ ಇಲ್ಲಿ ನಾವು ಮನೆಗಳಲ್ಲಿ ಆಚರಿಸುವಂಥ ಪದ್ಧತಿಗೂ ಅಲ್ಲಿ ಅಜಗಜಾಂತರ ವ್ಯತ್ಯಾಸ ಅಂತ ಆ ಜನಗಳಿಗೆ ಹೇಳಿದ್ದುಂಟು, ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ನಿನ್ನೆ ಮೊನ್ನೆ ನಮ್ಮನೆ ಬಂದಿದ್ದರು ವಿಗ್ರಹ ಕೊಂಡು ಗೊತ್ತಿಗೆ ಎಲ್ಲ ಬಾಂಬೆಯಿಂದ ಬಂದಿದ್ದಾರೆ. ಇದೆ ನಾನು ಕೇಳೋದುಂಟು ಅವ್ರ ಹತ್ರ, ಹೇಗೆ ಅಲ್ಲಿನ ಆಚರಣೆ ಪದ್ಧತಿ ಹೇಗಿದೆ, ಇಲ್ಲಿದು ನೀವು ನಿಮ್ಮ ಮನೇಲಿ ಮಾಡುವಂಥ ಆಚರಣೆ ಪದ್ಧತಿ ಹೇಗಿದೆ, ಇದೇನೇ ಹೇಳೋದು ಅವರು. ಅಲ್ಲಿದ್ದು ಆಡಂಬರ ಜಾಸ್ತಿ, ಆಮೇಲೆ ಈ ಶಿಷ್ಟಾಚಾರ ಅಂತ ಹೇಳ್ತಾರೆ ನೋಡಿ, ಪೂಜಾ ವಿಧಿವಿಧಾನಗಳು, ಅದು ತುಂಬ ವ್ಯತ್ಯಾಸ ಇದೆ ಅಂಥೇಳಿ. ಸೊ ಇಲ್ಲಿ ಈ ಮುಂಬೈಯಿಂದ ಬರ್ತಾರೆ ಅಂತ ಹೇಳಿದ್ರೆ, ಹಾಗಾಗಿ ಬೇರೆ ಕಡೆಗಳಲ್ಲೂ ಕೂಡ ನಿಮ್ಮಿಂದ ಈಗ ವಿಗ್ರಹಗಳನ್ನು ಮಾಡಿ ತಗೊಂಡು ಹೋಗ್ತಾ ಇದ್ದಾರಾ, ಅಥವಾ ಮಂಗಳೂರಿಗೆ ಎಷ್ಟು ಸೀಮಿತ ಆಗಿದೆಯಾ? ಇದರ ಬಗ್ಗೆ ಏನು ಹೇಳಬೇಕಂತಿದ್ದೆ ಹೇಳ್ತೇನೆ ಅಂತ ಹೇಳಿದರೆ, ಹೆಚ್ಚಿನ ಗಣಪತಿ ನಮ್ಮ ಕರಾವಳಿಯಲ್ಲಿ ಆಚರಣೆ ಮಾಡುವಂಥದ್ದೇ ಇದೆ. ಎರಡು ಮಾತ್ರ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗುತ್ತಿದೆ, ಒಂದು ವಿದೇಶಕ್ಕೆ ಹೋಗುತ್ತಿದೆ, USA, ಅಮೇರಿಕಾ. ಅವರು ಮಾತ್ರ 1 ತಿಂಗಳ ಮುಂಚಿತವಾಗಿ ಕೊಂಡೋಗಿರ್ತಾರೆ. ಹೌದು. ನಮ್ಮ ಜನರು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಪಡಿಬೇಕು. ಕಳೆದ ಕೆಲವಾರು ವರ್ಷಗಳಿಂದ ಅದು ನಿಮ್ಗೆ ಗೊತ್ತಿರ್ಬೋದು, ಒಂದು ಗಣ್ಯ ಕುಟುಂಬ ವೀನು ಸಂಸ್ಥೆ ಅಂತ ಮಂಗಳೂರಲ್ಲಿದೆ. ಅವರು ಬಿಲ್ಡರ್ಸ್ ಹೌದು, ಕೈಗಾರಿಕೋದ್ಯಮ ಸಹ ಹೌದು. ಅವರ ಒಂದು ಕುಟುಂಬ ಅಮೇರಿಕದಲ್ಲಿದೆ. ಪ್ರತಿ ವರ್ಷ ಕಳೆದ ಕೆಲವಾರು ವರ್ಷಗಳಿಂದ ನಮ್ಮಲ್ಲೇ ವಿಗ್ರಹ ರಚನೆ ಮಾಡಿ ಆವೆ ಮಣ್ಣಿನ ವಿಗ್ರಹವನ್ನು ಕೊಂಡೋಗಿ ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಶೆಟ್ಟರ ಕುಟುಂಬ ಅಲ್ಲ, ವೀನು ಲ್ಯಾಡರ್ಸ್ ಶರ್ಲೇಕಾರ್ ಕುಟುಂಬ ಅಂತ. ಶರ್ಲೇಕಾರ್ ಅದು ಪ್ರತಿಷ್ಠಿತ ಕುಟುಂಬ. ಹೇಗೆ ತಗೊಂಡು ಹೋಗ್ತಾರೆ? ಅದು ವಿಮಾನ ಮೂಲಕ. ಹೌದು, ವಿಮಾನ ಮೂಲಕ ಕೊಂಡೋಗ್ತಾರೆ. ಪ್ರತಿ ವರ್ಷ ವಿಶೇಷ ಅನುಮತಿ ಪಡೆದು ಕೊಂಡೋಗ್ತಾ ಇದ್ದಾರೆ. ಅಂದರೆ ಅಲ್ಲಿ ಆರಾಧನೆ ಎಷ್ಟು ವರ್ಷಗಳಿಂದ? ಸುಮಾರು ಒಂದು 10 ವರ್ಷ ಮಿಕ್ಕಿ ಕೊಂಡೋಗ್ತಾ ಇದ್ದಾರೆ ಅವರು. ಅದು ಸೈಜ್ ಎಷ್ಟು? ಅದು ಸಣ್ಣ 1 ಅಡಿ ಗಾತ್ರ ಇರ್ತದೆ. ಸಣ್ಣ ಇಷ್ಟು ಎತ್ತರದ ಗಣಪತಿ ಕೊಂಡೋಗ್ತಾ ಇದ್ದಾರೆ. ಅವ್ರು ಹೇಗೆ ಅವರು ಕುಟುಂಬದವರೇ ಸೇರಿ ಮಾಡ್ತಾ ಇದ್ದಾರಾ ಸಾರ್ವಜನಿಕವಾಗಿ? ಇಲ್ಲ, ಅವರು ಒಂದು ಫ್ಯಾಮಿಲಿ ಅಲ್ಲಿದೆ. ಹೌದು, ಫ್ಯಾಮಿಲಿ. ಹೌದು. ಮತ್ತು ಇಲ್ಲಿ ಸ್ಥಳೀಯವಾಗಿ ಸಾರ್ವಜನಿಕ ಗಣೇಶ ತುಂಬ ಜರುಗ್ತಾ ಇದೆ. ಮುಖ್ಯವಾಗಿ ಸಂಘನಿಕೇತನ, ಪೊಲೀಸ್ ಲೈನ್, MCF, NMPT, ಆಮೇಲೆ ಹಾಪ್ಕಾಮ್ಸ್, ಆಮೇಲೆ ಕುದುರೆಮುಖ 500 ಪ್ರಾಜೆಕ್ಟ್, ಆಮೇಲೆ ಬಿಕರ್ನಕಟ್ಟೆ, ಆಮೇಲೆ ಕುಲಶೇಖರ, ಆಮೇಲೆ ಬೋಳೂರು, ದೋಸ್ತ್ ಕ್ರಿಕೆಟ್, ಇಂಥ ಮುಂತಾಗಿ ಒಂದು 18 ಕಡೆ ಸಾರ್ವಜನಿಕವಾಗಿದೆ. ಮತ್ತು ಮನೆಗಳಲ್ಲಿ ಮಾಡೋದು ಒಟ್ಟು ಸೇರಿದರೆ 217 ಈ ಬಾರಿ ಮಾಡಿದ್ದೇವೆ ನಾವು. ಅಂದರೆ ಪ್ರತಿ ವರ್ಷ ಮಾಡುವಂಥ ಮಾತ್ರ ಮಾಡ್ತಾಯಿದ್ದೇವೆ ಸರ್. ಹೆಚ್ಚಿನ ನಾವು ವಿಗ್ರಹ ತಗೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ತುಂಬ ಜಾಗರೂಕರಾಗಿರ್ಬೇಕು ನಾವು. ಯಾಕೆ ನಾವು ಮಾಡೋದು ಆವೆ ಮಣ್ಣಿನ ಗಣಪತಿ. ಸಾಕಷ್ಟು 4-5 ತಿಂಗಳು ಮುಂಚೆ ಮಾಡುವಾಗಿಲ್ಲ, ಮಾಡಿದರೆ ವಿರೂಪ ಆಗುತ್ತೆ. ಯಾಕಂದ್ರೆ ನಾವು ಪೂಜಾ ವಿಗ್ರಹ ಯಾವುದೇ ಕಾರಣಕ್ಕೆ ಅದು ಭಿನ್ನ ಆಗಬಾರ್ದು ನೋಡಿ. ಹೆಚ್ಚು ಮುಂಚಿತವಾಗಿ ಮಾಡುವಾಗೂ ಇಲ್ಲ, ಕೊನೆ ಕ್ಷಣ ಮಾಡುವಾಗಿಲ್ಲ. ಹೌದು, ತೇವ ಇದ್ರೂ ಕಷ್ಟ, ಕುಸಿತದೆ. ಹೆಚ್ಚು ಒಣಗಿದ್ರೆ ಒಡಿತದೆ. ಆದರೆ ನಾವು ತುಂಬ ಜಾಗರೂಕರಾಗಿರಬೇಕು. ಅಂದರೆ ಅದೇನ ಹೇಳಿದ ದೈಹಿಕ ಸಿದ್ಧತೆ, ಮಾನಸಿಕ ಸಿದ್ಧತೆ ಅಲ್ಲಿ ಮುಖ್ಯವಾಗಿರಬೇಕು. ಯಾಕಂತ ಹೇಳಿದ್ರೆ ಕಡಿಮೆ ಅವಧಿಯಲ್ಲಿ ಸಂದರ್ಭದಲ್ಲಿ
ನಿಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಸೇರ್ತಾರ ಅಥವಾ ಬೇರೆ ಕಲಾವಿದರುಗಳನ್ನು? ಒಳ್ಳೆ ಪ್ರಶ್ನೆ ಸರ್. ಇದು ನಮ್ಮ ಕುಟುಂಬದ ನೀವೇ ಅದೇ ನಾ ಏನು ಹೇಳ್ತೇನೆ ಅಂತ ಹೇಳ್ತಾರೆ, ಮುಂಚಿತ ಮಾಡುವಾಗಿಲ್ಲ, ಕೊನೆ ಗಳಿಗೆ ಕಾಯುವಾಗಿಲ್ಲ. ನಾವೇನು ಮಾಡ್ತೇವೆ ನಮ್ಮದು ಸೀಮಿತ ನಮಗೆ ಲೆಕ್ಕಾಚಾರ ಇದೆ, ಎಷ್ಟು ಅವಧಿಲಿ ಆಗಬೇಕು ಅಂತ, ಅಷ್ಟೇ ಅವಧಿಲಿ ನಾವು ಮಾಡ್ತೇವೆ. ಮತ್ತು ಯಾವುದೇ ಕಾರಣಕ್ಕಿಂತ ಕೆಲಸ ಫಾಸ್ಟೆಸ್ಟ್ ಆಗಬೇಕು ಅಂತ ಹೊರಗಿಂದ ಮಾಡುವಾಗಿಲ್ಲ, ಬೇಗ ಆಗಬೇಕು ಅಂತ ವಿಳಂಬ ಆಗಬೇಕು. ಅದಕ್ಕೆ ನಾವೇ ಕಾರಣಕರ್ತರು, ನಾವೇ ಅದಕ್ಕೊಂದು ಸೀಮಿತವಾದ ಅವಧಿಯಲ್ಲೇ ನಾವು ಅದು ಮಾಡಿ ಮುಗಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಿರಿಯರು, ನಮ್ಮ ಅಜ್ಜ ಮೋಹನ್ ರಾವ್ ಅವ್ರದ್ದು ಸಂಕಲ್ಪ ಮನೆ ಮಕ್ಕಳೇ ಮಾಡಬೇಕು, ಅವರ ಮಕ್ಕಳು ಮಾಡಿ ಅವರ ಮರಿ ಮಕ್ಕಳು ಮಾಡಬೇಕು, ಅವರ ವಂಶ ಮಾಡಬೇಕು ಅಂತ. ಅದನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೇವೆ, ನಾವು ಸಿದ್ಧರಾಗಿರ್ತೇವೆ. ನಮಗೆ ಈ ಅವಧಿಲಿ ಯಾವುದು ಆಯಾಸ ಇರೋದಿಲ್ಲ. ಎಷ್ಟು ಹೇಳಿದ್ರಿ? 217. 217. ಅದು ಎಲ್ಲರೂ ಸೇರ್ಬೇಕಲ್ವೇ? ಮತ್ತೆ ಅದು ನಮಗೆ ಮೊಮ್ಮಕ್ಕಳು ಮರಿ ಮಕ್ಕಳು. ಸರ್, ಇನ್ನೊಂದು ವಿಚಾರ ಹೇಳ್ತೇನೆ, ಇದು ನಮಗೆ ಸವಾಲು. POP ಮಾಡೋದು ತುಂಬ ಸುಲಭ ಸರ್, ಜೆರಾಕ್ಸ್ ಮಾಡಿದಾಗೆ ಟಕ ಟಕ ಆಗುತ್ತೆ. ಇದು ಹಾಗಲ್ಲ, ಇದು ನಮಗೆ ಸವಾಲು. ಏನಿದು ಕೈ ಚಳಕದಲ್ಲೇ ಆಗತಕ್ಕದ್ದು, ಆಗಲೇಬೇಕು. ಯಾಕಂದ್ರೆ ನಾವು ನಮ್ಮದು ಸಿದ್ಧತೆ ನೀವು ಯಾವುದೇ ಗಳಿಗೆಲ್ಲಿ ಬಂದು ನೋಡ್ಬೋದು. ಯಾಕಂದರೆ ಎಷ್ಟೋ ಕ್ಯಾಮೆರಾಮ್ಯಾನ್ಸ್ ಬಂದವರಿದ್ದಾರೆ ಸ್ಥಳೀಯವಾಗಿ, ಆಮೇಲೆ ನಮ್ಮ ಬೆಂಗಳೂರು ಕಡೆಯಿಂದ ಬಂದು ನೋಡ್ತಾರೆ, ಅವರು ಕ್ಲಿಪ್ಪಿಂಗ್ ಮಾಡ್ತಾರೆ. ಆದ ಕಾರಣ ನಾವು ಏನು ಮಾಡೋದಿದ್ರೂ ಓಪನ್ ಆಗಿ ಮಾಡುವಂಥದ್ದು, ಕದ ಮುಚ್ಚಿ ಮಾಡುವಂಥದ್ದಲ್ಲ. ಆದ ಕಾರಣ ಇದರಲ್ಲಿ ಮುಚ್ಚು ಮೊರೆ ಇಲ್ಲ, ನೀವು ಯಾವ ಕ್ಷಣದಲ್ಲಿ ಬಂದು ನೋಡ್ಬೋದು ನಮ್ಮದು ಮಾಡುವ ಪದ್ಧತಿಗಳನ್ನು. ಯಾಕಂದರೆ ಕೈಯಲ್ಲೇ ಮಾಡುವಂಥದ್ದು. ಯಾಕಂದರೆ ಆಮೇಲೆ ಮಣ್ಣು ಅದರಲ್ಲಿ ತುಂಬ ಕಷ್ಟ ಸಾಧ್ಯತೆ ನಾವು ಎದುರಿಸಲೇಬೇಕು. ಸರಿ, ಯಾವ ದೇವರು ಇಷ್ಟ ನಿಮಗೆ? ಎಲ್ಲ ದೇವರು ಇಷ್ಟನೇ. ಗಣಪ ತುಂಬಾ ಇಷ್ಟ. ಯಾಕೆ? ಗುಂಡ್ಗುಂಡಾಗಿ ಚೆನ್ನಾಗಿ ಹಾಗೆ ಹಾಗೆ. ಮತ್ತೆ ಗಣೇಶ ಹಬ್ಬ ಅಂತಾನೆ ಹೇಳಿದ್ರೆ ಬಹಳ ಒಂದೆಡೆಯಲ್ಲಿ ಕಲಾವಿದರ ಕೈಗೆ ಸಿಗುವ ಗಣಪ ಅಲ್ಲ, ಕಲಾವಿದರ ಕೈಗೆ ಸಿಗ್ತಾನೆ ಗಣಪ. ಬೇರೆ ಯಾರಿಗೂ ಕೂಡ ನಾವು ಕೃಷ್ಣನನ್ನು ಮಾಡಬೇಕಾದ್ರೆ ಬಹಳ ದೊಡ್ಡ ಕೆಲಸ ಇದೆ, ಗಣಪನನ್ನು ಮಾಡಲಿಕ್ಕೆ ಅಷ್ಟು ದೊಡ್ಡ ಕೆಲಸ ಇದೆ. ಹೇಗೆ ಬೇಕು, ಸಣ್ಣ ಮಕ್ಕಳು ಬಹಳ ಬೇಗ ಆವಿಮಣ್ಣಲ್ಲಿ ಏನಾದ್ರು ಮಾಡಿ ಅಂದ್ರೆ ಅವರು ಗಣಪನನ್ನೇ ಮಾಡ್ತಾರೆ. ಫಸ್ಟ್ ಯೋಚನೆ ಮಾಡಿಕೊಂಡು ಅಲ್ಲ, ಹಾಗೇನಾದ್ರೂ ನಿಮ್ಮ ಅನುಭವಗಳಿವೆ ಅಂತ ಕೇಳಿದ್ರೆ? ಗಣೇಶನ ಪಿಕ್ಚರ್ ಹೀಗೆ ಬಿಡಿಸ್ತೀನಿ ಸರ್, ಬಟ್ ಆವಿಮಣ್ಣ ನಾ ಹೇಳ್ದಲ್ಲ, ಚಿಕ್ಕಂದಿಂದ ನನ್ನ ಫ್ರೆಂಡ್ ಮಾಡೋದು ನೋಡಿದ್ದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಅದು ಇತ್ತೀಚಿನ ದಿನದಲ್ಲಿ ತುಂಬಾ ಕಡಿಮೆ. ಅಲ್ಲ, ಗಣಪನೇ ಇಷ್ಟ. ಕೃಷ್ಣ ಇಷ್ಟ ಅಲ್ಲ, ಕೃಷ್ಣನೂ ಇಷ್ಟ. ಕೆಲವರಿಗೆ ಕೃಷ್ಣ ಅಂದ್ರೆ ಹುಡುಗರಿಗೆ ಹೆಚ್ಚು ಇಷ್ಟ ಇರ್ತಾರೆ. ಹಾಗಾಗಿ ನಾನು ಹೇಳಿದೆ ಎಲ್ಲ ದೇವರನ್ನು ಕೂಡ ತುಂಬಾ ಪ್ರೀತಿಸ್ತೀನಿ ನಾನು. ಸೊ ಆ ಆಚರಣೆ ತುಂಬಾ ವಿಭಿನ್ನವಾಗಿರಬೇಕು, ಆಚರಣೆ ತುಂಬಾ ಮೀನಿಂಗ್ಫುಲ್ ಆಗಿರಬೇಕು, ಅದು ನನ್ನ ಒಂದು ಉದ್ದೇಶ. ಸೊ ಹಾಗಾಗಿ ಮತ್ತೆ ನಿಮ್ಮ ಮನೋಭಾವನೆಗಳಿಗೆ ಈಗ ಇಲ್ಲಿ ಗಣಪ ಬಂದಿದ್ದಾನೆ, ನಿಮ್ಮ ಪ್ರಕೃತಿ ಪ್ರಿಯ ಅಥವಾ ನಿಸರ್ಗ ಪ್ರಿಯ, ನಿಮ್ಮ ಒಂದು ಪ್ರಕೃತಿಯ ಅದು ಹೋರಾಟವ ಅಂತ ಅಲ್ಲ, ಒಂದು ಮಟ್ಟದಲ್ಲಿ ಸಂಘರ್ಷ ಹೋರಾಟ ಎಲ್ಲ ಆಗ್ತಾ ಇದೆ. ಬಟ್ ಜನರಿಗೆ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಲುಪ್ತಾ ಇದೆ. ಕೆಲವರು ಹೇಳ್ತಾ ಇರ್ತಾರೆ, ಇಷ್ಟೆಲ್ಲ ಮಾತಾಡ್ತೀಯ ಪ್ರಕೃತಿಯ ಬಗ್ಗೆ, ಏನ್ ಸಿಗುತ್ತೆ, ಯಾಕೆ ಸುಮ್ನೆ ಅಷ್ಟು ಕಷ್ಟ ಪಡೋದು ಅಂತ. ಯಾರಾದ್ರೂ ಒಬ್ರು ನಾನೀಗ ಮಾತಾಡಿದ್ದು ಅವ್ರಿಗೆ ಕೇಳಿ ಅವ್ರಿಗೇನಾದ್ರೂ ಅನ್ಸಿದ್ರೆ ಅಷ್ಟು ಸಾಕು. ಸೊ ದಟ್ ಈಸ್ ಮೈ ಇಂಟೆನ್ಷನ್ ಆಕ್ಚುಲಿ. ಸೊ ಆ ರೀತಿಯ ಒಂದು ಆಚರಣೆ ಮೀನಿಂಗ್ಫುಲ್ ಆಚರಣೆ ಆಗ್ಬೇಕು. ಈಗ ಸರ್ ಹೇಳಿದ್ರು USA ಇಂದ ಬಂದು ಜನರು ಪ್ರೇರಣೆ ಪಡೆದು ಮಾಡ್ತಾ ಇದೆ. ನಮ್ಮ ಮಂಗಳೂರಿನಲ್ಲಿ ಪ್ರತಿಯೊಬ್ರು ಕೂಡ ಆರಂಭಿಸುವ ಇಂಥ ಒಂದು ಪ್ರಯತ್ನವನ್ನ ಪ್ರೋತ್ಸಾಹ ಮಾಡುವ. ಎಲ್ಲಿ ಸಿಗುತ್ತೆ ಗಣೇಶ, ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ, ನಾವು ಖಂಡಿತವಾಗಿಯೂ ಹೆಲ್ಪ್ ಮಾಡ್ತೀವಿ. ಸರ್ ನೀಡ್ತಾರೆ. ಹಾಗೆ ಶಾಸ್ತಾನ ಮಿತ್ರರು ಅಂತ ಇದ್ದಾರೆ, ವಂಡರ್ಫುಲ್ ಇವೆಂಟ್ಸ್ ಅನ್ನ ಮಾಡ್ತಾ ಇರೋದು. ಅಲ್ಲಿಯೂ ಕೂಡ ನೀವು ಮಣ್ಣಿನ ಪ್ರಕೃತಿ ಪ್ರಿಯ ಗಣಪನ ಆರಾಧನೆ ಆಗಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರೆಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್ ವೆಂಕಟೇಶ್ ರಾಯ್, ನಾನು ಆಗಲೇ ಹೇಳಿದ ಹಾಗೆ ಗಣಪ ಕಲಾರಾಧಕ, ಕಲಾವಿದರ ಕೈಗೆ ಬಹಳ ಬೇಗ ಸಿಗ್ತಾನೆ ಅಂತ ಅನ್ನೋದು. ಆತ ವಿದ್ವಾಂಸ ಕೂಡ, ಬಹಳ ದೊಡ್ಡ ಮೇಧಾವಿ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ಕಲಾರಾಧಕನ ಮಟ್ಟಿನಲ್ಲಿ ಈಗ ಮಾತನಾಡೋದಾಗಿದ್ದರೆ ಎಲ್ರಿಗೂ ಸಿಗ್ತಾನೆ, ಆತ ಸುಲಭವಾಗಿ ಸಿಗ್ತಾನೆ ಅಂತ ಅನ್ನುವಂಥದ್ದು ಮಾಡಲಿಕ್ಕೆ. ಸೊ ನಿಮ್ಮ ಇಷ್ಟದ, ನಾನು ಆಗಲೇ ಕೇಳಿದೆ ಇವರಿಗೆ ಕೇಳೋದು ಅಂದರೆ ನೀವು ಕಲಾವಿದರಾಗಿ ಅಂದರೆ ನಿಮಗೆ ಗಣೇಶನ ವಿಗ್ರಹ ಮಾಡ್ತೀರಿ ಅಂತ ಅನ್ನುವಂಥದ್ದಲ್ಲ, ನೀವು ಸತ್ಯವಾಗಿ ಹೇಳಬೇಕು, ಗಣಪ ಇಷ್ಟವೋ ಅಥವಾ ಬೇರೆ ಯಾವ ದೇವರು ಇಷ್ಟವೋ ಅಂತ. ಸರ್, ಇದು ನೀವು ರಶ್ಮಿ ಮೇಡಮ್ ಕೇಳಿದ ಪ್ರಶ್ನೆ ಮಹತ್ವಪೂರ್ಣ ಸರ್. ಯಾಕಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಹಬ್ಬಗಳಿವೆ ಅಲ್ವೇ.
ಅಷ್ಟಮಿಯಿಂದ ಹಿಡಿದು ಪಂಚಮಿಯಿಂದ ಹಿಡಿದು ಚೌತಿಯಿಂದ ಹಿಡಿದು ನವರಾತ್ರಿ ಪ್ರಾಮುಖ್ಯವಾದ ಹಬ್ಬಗಳು. ಅದ್ರ ಜೊತೆಗೆ ರಾಮನವಮಿ ಎಲ್ಲ ಬರುತ್ತೆ. ನೋಡಿ, ನೀವು ಕೇಳಿದ್ರಿ ಯಾಕೆ ಗಣಪತಿ ತುಂಬ ಇಷ್ಟ ಯಾಕೆ ಅನ್ನೋದು ಕೇಳಿದ್ರಿ. ಸರ್, ಇದಕ್ಕೆ ಉತ್ತರ ಸಾಕಷ್ಟಿದೆ ಸರ್. ಮೊದಲಿಗೆ ನೀವು ಪ್ರಾರಂಭ ಮಾಡಿದ್ದು ಗಣಪತಿಗೆ ಸಾಕಷ್ಟು ಹೆಸರುಗಳಿವೆ. ಲಂಬೋದರ, ಗಜಾನನ, ಗಜಮುಖ, ಗಜಕರ್ಣ, ವಿಘ್ನೇಶ, ಸಿದ್ಧಿವಿನಾಯಕ, ವಿದ್ಯಾವಿನಾಯಕ ಅಲ್ವಾ ಸರ್. ನಮ್ಮ ಊರೇನೋ ಒಂದು ಸಣ್ಣ ಒಂದು ಎಕ್ಸಾಂಪಲ್ ತಗೊಳ್ವಾ, ಬೇರೆ ಹೊರಗೆ ಹೋಗೋದು ಬೇಡ. ಚೌತಿ ಬಂದರೆ ಮನೆಗಳಲ್ಲಿ ವಿಗ್ರಹ ಇಟ್ಟು ಆರಾಧನೆ ಮಾಡ್ತಾರಲ್ವಾ. ಅದೇ ರೀತಿ ಎಷ್ಟೆಷ್ಟು ಹಬ್ಬಗಳಿವೆ. ರಾಮನವಮಿ ಇದೆ, ಕೃಷ್ಣಾಷ್ಟಮಿ ಇದೆ, ನಾಗರ ಪಂಚಮಿ ಇದೆ, ನವರಾತ್ರಿ ಇದೆ. ಯಾಕೆ ವಿಗ್ರಹ ಮಾಡ್ಕೊಂಡು ಎಲ್ಲ ಕಡೆ ಇಡಬಾರ್ದ? ಅದು ವಿಗ್ರಹ ರಚಕರು ಇರಬಾರ್ದ? ಇಲ್ಲಿ ತುಂಬ ಅರ್ಥಪೂರ್ಣಿದೆ ಸರ್. ದೈವತ್ವಕ್ಕೆ ಮತ್ತೊಂದು ಕ್ಷಿಪ್ರ ಪ್ರಸಾದ ಕೊಡುವವನು ಮಹಾಗಣಪತಿ. ಯಾಕಂದರೆ ಪ್ರಥಮ ಬಂಧಿತ, ಯಾವುದೇ ಪುರಾಣ ತಗೊಳ್ಳಿ, ಪ್ರಥಮ ಬಂಧಿತ ಗಜಾನನ, ವಿಘ್ನ ನಿವಾರಣ, ವಿಘ್ನ ವಿನಾಶಕ, ವಿದ್ಯೆಗಳು ವಿದ್ಯಾವಿನಾಯಕ, ನಮ್ಮ ಸಂಕಲ್ಪ ಸಿದ್ಧಿ ವಿನಾಯಕ. ಇದೆಲ್ಲ ಅದಕ್ಕೆ ಪೂರಕವಾಗಿದೆ ಸರ್. ಅದಕ್ಕೋಸ್ಕರ ನೋಡಿ, ಸಾರ್ವಜನಿಕವಾಗಿ ಗಣೇಶನ ಆಚರಣೆ ಹೈಯೆಸ್ಟ್ ಆಗ್ತಾಯಿದೆ ಸಮಾಜದಲ್ಲಿ, ರಾಷ್ಟ್ರವ್ಯಾಪ್ತಿ. ನಮ್ಮ ಊರು ಯಾಕೆ ರಾಷ್ಟ್ರವ್ಯಾಪ್ತಿ? ಕಾರಣ ಹೌದಪ್ಪ. ಹೌದು. ಅಂದ್ರೆ ಆ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರು ಒಗ್ಗಟ್ಟನ್ನ ಕ್ರಿಯೇಟ್ ಮಾಡಬೇಕು ಜನರಲ್ಲಿ ಅಂತ ಆರಂಭಿಸಿದ್ದು. ಅದು ಈಗಲೂ ಕೂಡ ಒಗ್ಗಟ್ಟಿನಿಂದ ಸೆಲೆಬ್ರೇಟ್ ಮಾಡ್ತಾರೆ. ಹೌದು. ಮತ್ತು ಯಾವುದೇ ಸಭಾ ಸಮಾರಂಭ, ಶುಭ ವಿವಾಹ ಇರ್ಬೋದು, ಯಾವುದೇ ಶುಭ ಸಮಾರಂಭ ಯಾವುದೇ ಇರಲಿ, ಮಾಡುವಂಥದ್ದು ಆಚರಣೆ ವಿಘ್ನ ವಿನಾಶಕನ್ನು ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತಾರೆ ಅಲ್ವೇ. ಹೆಚ್ಚಾಗಿ ನಾ ಆಗಲೇ ಹೇಳಿದಾಗೆ ಕ್ಷಿಪ್ರ ಪ್ರಸಾದ ಕೊಡುವ ದೇವರು ಅಂತ ಹೇಳಿದ್ರೆ ಮಹಾಗಣಪತಿ. ಅದಕ್ಕೆ ಪ್ರತಿಯೊಂದು ಸಮಾರಂಭದಲ್ಲಿ ಗಣಪತಿ ಸ್ತುತಿ ಮಾಡೋದು ಸಹಜ. ಅದೇ ಕಾರಣ ಇರ್ಬೋದು ಅಲ್ವಾ? ಆಗಿದ್ರೆ ಸರಿ ಅಲ್ಲ, ಇರ್ಬೋದು. ಇನ್ನೊಂದು ಬಹಳ ನೀವು ಹೇಳಿದ ಹಾಗೆ ನಾವು ಪ್ರಕೃತಿ ಪ್ರಿಯ ಅಂತ ಗಣಪ ಹೇಳೋದಕ್ಕೂ ಬಹಳ ಒಂದು ಅರ್ಥಪೂರ್ಣವಾಗಿದೆ. ನೀವು ಹೇಳಿದ ಹಾಗೆ ಅವ ನಮಗೆ ಅವಕಾಶ ಕೊಟ್ಟು ನೋಡಿ, ಮಣ್ಣಿನಿಂದ ನನ್ನ ಮೂರ್ತಿ ಮಾಡಿ ಅಂತ. ಬಹುಶಃ ಇವತ್ತಿಗೆ ಅದು ಎಲ್ಲೆಲ್ಲೂ ಏನೇನೋ ಆಗಿಬಿಟ್ಟಿದೆ. ಆದರೆ ಆತ ನಮಗೆ ಹೇಳಿರೋದು ಪ್ರಕೃತಿಯನ್ನು ಆರಾಧನೆ ಮಾಡಿ, ಈ ಮಣ್ಣನ್ನು ಆರಾಧನೆ ಮಾಡಿ, ಈ ಮಣ್ಣಿನ ನನ್ನನ್ನು ಮಾಡಿ ಅಂತ ಅನ್ನುವಂಥದ್ದು ಒಂದು ಜೀವ ಕ್ರಿಯೇಟ್ ಆಗೋದು. ಎಸ್, ಏನ್ ಹೇಳ್ತೀರಿ? ನಿಜಕ್ಕೂ ಕೂಡ ಸರ್, ಅದೇ ಅದನ್ನ ನಾವು ಬಳಸ್ಬೇಕಷ್ಟೇ. ದೇವರೇ ಒಂದು ಸೂಚನೆಯನ್ನ ಜನರಿಗೆ ನೀಡ್ತಾ ಇದೆ. ಪರಿಸರ ಕೆಂಗೆಟ್ಟೆ ಹೋಗಿದೆ ಅಂತ ಹೇಳ್ಬೋದು. ದಿನದಿಂದ ದಿನಕ್ಕೆ ಸಮಸ್ಯೆ ಬಹಳಷ್ಟು ಆಗ್ತಾ ಇದೆ. ಜನರು ಪ್ಲಾಸ್ಟಿಕ್ ಬಳಕೆನ ಮಾಡ್ತಾ ಇದ್ದಾರೆ. ಅಂಡ್ ಕೊಡಗಿನಲ್ಲಾಗಿರ್ಬೋದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದು ನೆರೆ ಪ್ರವಾಹ ಆಗಿರ್ಬೋದು, ವಿಪರೀತವಾದಂಥ ಸಮಸ್ಯೆ. ಈಗ ಒಂದು 2-3 ಡೇಸ್ ಅಲ್ಲಿ ಅತಿಯಾದಂಥ ಒಂದು ಬಿಸಿಲು ಕೂಡ ಇದೆ. ನಮಗೆ ಬ್ಯಾರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆಲ್ಲ ಇದು ನಾವು ಕೊಟ್ಟದ್ದು ನಮಗೆ ರಿಸಲ್ಟ್ ಸಿಗ್ತಾ ಇರೋದು. ಸೊ ದೇವರೇ ಒಂದು ಸೂಚನೆಯನ್ನ ನೀಡ್ತಾ ಇರೋದು. ಹಬ್ಬವನ್ನ ಆಡಂಬರದಿಂದ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ, ಬಟ್ ತುಂಬಾ ಮೀನಿಂಗ್ಫುಲ್ ಆಗಿ ಮಾಡಿ, ಪ್ರಕೃತಿಗೆ ಹತ್ತಿರವಾಗುವ ಹಾಗೆ ಮಾಡಿ. ಪ್ರಕೃತಿ ನಿಮ್ಮನ್ನ ಸೇವ್ ಮಾಡುತ್ತೆ. ಸೊ ಅಂತಹ ಒಂದು ಥಾಟ್ ಜನರಿಗೆ ಬರಬೇಕು. ಪ್ರಕೃತಿ ನಮಗೆ ಬಹಳಷ್ಟು ವಿಷಯಗಳನ್ನ ನೀಡುತ್ತೆ, ಬಟ್ ನಾವು ಯಾವುದೇ ರೀತಿಯ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನೀಡುವಾಗ ತುಂಬಾ ಆಲೋಚಿಸ್ತೀವಿ. ಸೆಲೆಬ್ರೇಟ್ ಮಾಡಿ. ಅದರ ಜೊತೆಗೆ ಇದು ಚಿಕ್ಕ ಚಿಕ್ಕ ವಿಷಯಗಳು ಸರ್, ಇದು ಎಂತವ್ರು ಕೂಡ ಮಾಡ್ಬೋದು, ಅತಿಯಾದಂಥ ಖರ್ಚು ಕೂಡ ಇಲ್ಲ. ಸೊ ಇದು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಉದ್ದೇಶ ಅಂತ ಹೇಳಿ. ಬಹುಶಃ ನನಗೆ ಕಾಣ್ತದೆ ಇದು ಎಲ್ಲ ಈಗ ಮಣ್ಣೆ ಆಗಿರ್ಬೋದು. ಈಗ ಅವರ ಒಂದು ಕಾಳಜಿ ಏನಿದೆ, ಆ ಮಣ್ಣಿನಲ್ಲಿ ಬೀಜ ಇಟ್ಟರೆ ಅದ್ರಲ್ಲಿ ಗಿಡ ಆಗ್ತದೆ, ಜೀವಗಳು. ಅದರ ಅರ್ಥ ಹಿಂದೆ ಮಣ್ಣೆ ಹಾಕಿದರೆ ಸಾಕು, ಅದರಲ್ಲಿ ಏನೋದು ಬರ್ತದೆ. ಈಗಿನ ಮಣ್ಣಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಬೀಜ ಇಡಬೇಕು ಅಂತ ಈಗ ಅಷ್ಟರ ಮಟ್ಟಿಗೆ ಬಂದಿದೆ ನಮ್ಮ ಪ್ರಕೃತಿ. ಅಂದ್ರೆ ಭೂದೇವಿಯ ಒಡಲನ್ನು ನಾವು ಬರಿದು ಮಾಡ್ತಾ ಇದ್ದೇವೆ ಅಥವಾ ಅದನ್ನು ಹಾಳು ಮಾಡ್ತಾ ಇದ್ದೇವೆ. ಕಡಲಲ್ಲಿ ಈಗ ಮೊನ್ನೆ ಬಂದಂತ ಒಂದು ವರದಿ, ಕಡಲಿನ ಉಪ್ಪಿನಲ್ಲೂ ಪ್ಲಾಸ್ಟಿಕ್ ಇದೆ ಅನ್ನುವಂಥ ಒಂದು ವರದಿ ಬಂದಾಗ ಅದಕ್ಕೆ ಕಡಲಿಗೆ ಸೇರ್ತಾ ಇದೆ ಅಂದಾಗ, ಸೊ ಇದು ಎಷ್ಟು ಒಂದು ಅಪಾಯಕಾರಿಯಾದಂಥ ಬೆಳವಣಿಗೆ ಅಂತ ಅನ್ನುವಂಥದ್ದು ನಮಗೆ ಕಾಣುವಂಥದ್ದು. ಹಾಗಾಗಿ ಮಣ್ಣಿನಲ್ಲಿ ನಾನು ನಿಮಗೆ ಕೇಳುವಂಥದ್ದು, ಮಣ್ಣನ್ನು ಮುಟ್ತೀರಾ? ಅದೊಂದು ರೀತಿಯ ಕೆಲವರಿಗೆ ಕೆಸರು, ಬಾಯಿ ಮೊಸರು ಅಂತಲೂ ಹೇಳ್ತೇವೆ. ಏನು ಹೇಳ್ತಾರೆ ಅದನ್ನು ಆರಂಭ ಮಾಡೋ ಸಂದರ್ಭ? ಸರ್, ಪ್ರಕೃತಿ ವಿಕೃತಿ ಆಗಲಿಕ್ಕೆ ಕಾರಣಕರ್ತ ನಾವೇ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಸರ್. ಒಳ್ಳೆ ಪ್ರಜ್ಞೆ ಬೇಕು. ಈ ಸಂಶೋಧಕರು ಸುಳ್ಳು ಹೇಳಿರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ, ಕಳೆದ ಕೆಲವು ದಿನಗಳಿಂದ ಆಗಿದ್ದು ಕೆಲವು ಘಟನಾವಳಿಗಳಿಗೆ ಕಾರಣಕರ್ತರು ನಾವೇ ಅಲ್ವಾ. ನೋಡಿ, ಈ ನಿಟ್ಟಿನಲ್ಲಿ ನಾವು ವಿಗ್ರಹ ಶಿಲ್ಪಿಗಳು ನಾವು ಎಷ್ಟು ನಮ್ಮಲ್ಲಿ ಪ್ರಜ್ಞೆ ಇದೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೆ ಪ್ರಕೃತಿಗೆ ಮಾರಕವಾಗಿರುವಂಥದ್ದು ಏನು ಉಪಯೋಗಿಸಲೇಬಾರ್ದು ಅಂತ ನಮ್ಮ ಸಹಮತ ಇದೆ. ಯಾಕಂತ ಹೇಳಿದರೆ ನೋಡಿ, ಆ್ಯನಿಮಲ್ ಪೇಂಟ್, ಆಮೇಲೆ ಕೆಲವು ಅದಕ್ಕೆ ಉಪಯೋಗಿಸುವಂಥ ಕೆಲವು ವೇಷಭೂಷಣಗಳಲ್ಲಿ ಎಷ್ಟೋ ಮನೆಯವರು ವಿಸರ್ಜನೆ ಜಲಸ್ತಂಭನ ಸಮಯದಲ್ಲಿ ಅದರಲ್ಲಿ ದೋತಿ ಶಲ್ಯ ಇದು ತೆಗಿತಾರೆ ಸರ್.
ಯಾಕಂದರೆ ಬಾವಿಗೆ ಹಾಕ್ತಾರೆ, ಅದು ಕುಡಿಯೋ ನೀರು, ಅದು ಕಲುಷಿತ ಆಗಬಾರ್ದು ಅಂತ. ನಾವು ಸಹ ಅದರ ಬಗ್ಗೆ ತುಂಬ ಪ್ರಜ್ಞೆ ಇಟ್ಟಿದ್ದೀವಿ. ನಾವು ಅದಕ್ಕೆ ಹಾಕುವಂಥ ಬಣ್ಣಗಳು ಅದು ಲೆಡ್ ಫ್ರೀ, ಹೌದು, ಲೆಡ್ಲೆಸ್. ನಾವು ಅಂದ ಕಂಪನಿ ಏಸನ್ ಕಂಪನಿ ಅದರಲ್ಲಿ ಅವರು ಹಾಕಿದ್ದಾರೆ ಸರ್, ಅದು ಸೇನೆ ಮಾಡಿದ್ದಾರೆ. ಯಾಕಂದರೆ ಅದಕ್ಕೆ ಆ ರೀತಿ ಒಂದು ರೂಲ್ ಮಾಡಿದ ಕಾರಣ ಲೆಡ್ ಫ್ರೀ ಅಂತ ಇದೆ. ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಪ್ರಜ್ಞೆ ಚೆನ್ನಾಗಿದ್ದರೆ ಅದು ನಮ್ಮನ್ನು ಪ್ರಕೃತಿ ಉಳಿಸ್ತದೆ ಸರ್. ಪ್ರಕೃತಿ ದೇವಿ ಉಳಿಸ್ತಾಳೆ ನಮ್ಮನ್ನು. ಇಲ್ಲ ನಮಗೆ ನಾವೇ ಅದಕ್ಕೆ ಯಾವುದು ಎಷ್ಟು ಸಮಯ ಅಂತ ನಾನು ಕೇಳೋದು, ನಿಮ್ಮ ಈ ಒಂದು ಕಾಳಜಿಗಳು ಕಟ್ಟಸಿ ಹೌದು ಇಲ್ಲ ಇದು ಇರಲೇಬೇಕು, ಜಗತ್ತೆಲ್ಲ ಕೆಮಿಕಲೈಸ್ಡ್ ಆಗ್ತಾ ಇರುವಾಗ ನೀವು ಹೇಗೆ ಅದನ್ನು ಕಟ್ಟಿಕೊಂಡಿರ್ತೀರಾ? ನಾನು ಅದನ್ನೇ ಕೇಳಿದ್ದು. ಗಣಪ ಅವತ್ತೇ ಹೇಳಿದ್ದಾನೆ, ಮಣ್ಣಿನಿಂದ ನನ್ನನ್ನು ಮಾಡಿ. ಹೌದು, ಕಡಲ ನಾವು ಬದಿಗೆ ಹೋದರೆ ಅಲ್ಲಿಲ್ಲ ಪ್ಲಾಸ್ಟಿಕ್ಗಳು, ನಮ್ಮ ಊರಿನ ಎಲ್ಲ ತ್ಯಾಜ್ಯಗಳು ಹೋಗಿ ಕಡಲಲ್ಲಿ ಹೋಗಿ ಸಿಗ್ತದೆ ಅಂತ. ಸೊ ನಾಡಿದ್ದು ಕರಾವಳಿಯಲ್ಲಿ ನಾವು ಕಡಲಲ್ಲಿ ವಿಸರ್ಜನೆ ಮಾಡ್ತಾ ಇಲ್ಲ. ಮುಂಬೈ ಅಂತ ಊರಿನಲ್ಲಿ ನಾಡಿದ್ದು ವಿಸರ್ಜನೆ ಮಾಡಿದ ನಂತರದಲ್ಲಿ ತ್ಯಾಜ್ಯಗಳ ರೂಪದಲ್ಲಿ ವಿಗ್ರಹಗಳ ಬೇರೆ ಬೇರೆ ಅಂಗಾಂಗಗಳು ಬರ್ತದೆ ಅಂತ ಅನ್ನುವಂಥದ್ದು. ಸೊ ಈ ರೀತಿಯಾದಾಗ ನೀವು ಹೇಗೆ ಅದನ್ನು ಸರಿ ಮಾಡ್ತೀರಾ ಅಂತ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಅಂತ. ಇದು ಕಾಳಜಿ ಅಲ್ವಾ? ಹೇಗೆ ಏನು ಹೇಳ್ತಾರೆ ಕೊನೆಯದಾಗಿ? ಹೌದು ಸರ್, ಇದು ನಾವು ಪ್ರಜ್ಞಾವಂತರಾದರೆ ಈ ಪರಿಸರಕ್ಕೆ ಮಾರಕ ಆಗಬಾರ್ದು ಅಂತ ಇದ್ದರೆ ನಮ್ಮಲ್ಲಿ ಕಾಳಜಿ ಬೇಕೇ ಬೇಕು ಸರ್. ಅದಕ್ಕೋಸ್ಕರ ನಾನು ನಡುವೆ ನಾನು ಕೇಳೋದು, ನಮ್ಮ ಹಳೆಯ ಒಂದು ಪದ್ಧತಿ ಇತ್ತು, ನಮ್ಮ ಬಾವಿಗೆ ನಮ್ಮ ಗಣಪನನ್ನು ಹಾಕೋದು. ಆಗ ನಮ್ಮಲ್ಲಿ ಕಾಳಜಿ ನಾವು ಹೌದು. ಈಗ ಅದು ಹೋಗಿ 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 ಅಂದರೆ ಆ ನಂತರದಲ್ಲಿ, ಯಾಕಂದರೆ ತಿಲಕರು ಅದನ್ನು ಮಾಡುವಂಥ ಸಂದರ್ಭದಲ್ಲೇ ಒಂದು ಆರಾಧನಾ ರೂಪವಾಗಿತ್ತು ಅಲ್ವೇ? ಹೌದು, ಅವ್ರು ಸಾರ್ವಜನಿಕವಾಗಿ ತಂದರು ಅದನ್ನು. ಅದಕ್ಕಿಂತ ಮೊದಲು ನಮ್ಮ ಮನೆ ಬಾವಿಗಳಲ್ಲೇ ನಾವು ವಿಸರ್ಜನೆ ಮಾಡ್ತಾ ಇದ್ದೇವೆ ಅಂತ. ಅಲ್ಲ ಸರ್, ಇನ್ನು ಜನರು ಆ ರೆಟ್ರೋ ಸ್ಟೈಲ್ಗೆ ನಾವು ಹೋಗ್ಬೇಕಾಗತ್ತೆ. ನೋಡಿ, ಪ್ರತಿಯೊಂದು ಕೂಡ ಹಾಗೆ ಈಗ ನಾವು ಅದನ್ನೇ ಫಾಲೋ ಮಾಡ್ಬೇಕಾಗತ್ತೆ. ಒಂದು ಹಾಡಾಗಿರ್ಲಿ, ಒಂದು ಡ್ರೆಸ್ ಆಗಿರ್ಲಿ, ಒಂದು ಕಸ್ಟಮ್ ಆಗಿರ್ಲಿ. ಹಾಗಾಗಿ ನನಗೆ ಕುಟುಂಬ ಗಣಪತಿ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಇವತ್ತಿಗೂ ಕೂಡ ಅದೇ ಪರಂಪರೆ ಆರಾಧನೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಮಕ್ಕಳಿಗೆ ಸ್ಪೆಷಲಿ ಯಾವ ಕಸ್ಟಮ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ ಹೇಳಿರೋದು ಆಕ್ಚುಲಿ ಅವರಿಗೆ ಕ್ರೆಡಿಟ್ ಹೋಗ್ಬೇಕು. ಅದನ್ನ ಮುಂದುವರಿಸ್ತಾ ಈಗ ಇವ್ರ ಮಕ್ಕಳಿಗೆ ಹಾಗೆ ಹೇಳ್ತಾ ಹೋಗ್ತಾ ಇದ್ದಾರೆ, ಅವರ ಕುಟುಂಬಸ್ಥರಿಗೆ ಹೇಳ್ತಾ ಇದ್ದಾರೆ. ಸೊ ಅಂತ ಒಂದು ವರ್ಡ್ ಆಫ್ ಮೌತ್ ಅದು ಅಂದ್ರೆ ಇಂಪ್ರೂವ್ ಆಗ್ಬೇಕು ಅಂತ ನಾನು ಹೇಳ್ತಾ ಇರೋದು. ಕೊನೆಯದಾಗಿ ರಶ್ಮಿ, ಚುಟುಕಾಗಿ ಆದರೆ ನಿಮ್ಮ ಆ ಒಂದು ಕಾಳಜಿ ಏನಿದೆ, ಬೀಜವನ್ನು ಇಟ್ಟು ಅದನ್ನ ಗಣೇಶನ ಆರಾಧನೆ ಮಾಡಬೇಕು ಅಂತ ಅನ್ನುವಂಥದ್ದನ್ನ ಏನು ಹೇಳಿದ್ರಿ, ಕೊನೆಯದಾಗಿ ಏನು ಹೇಳ್ತೀವಿ? ಎಸ್, ನನ್ನ ಒಂದು ಪ್ರಯತ್ನ ಇದು. ಇದಕ್ಕೆ ಬಹಳಷ್ಟು ಮಂದಿ ನಿಮಗೆ ಬೇಕು ಅಂತ ಇದ್ದಲ್ಲಿ ಖಂಡಿತವಾಗಿ ನನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಸರ್ ಕೂಡ ಇಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ದಯವಿಟ್ಟು ಪ್ರಕೃತಿಗೆ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಪ್ರಕೃತಿ ನಮಗೆ ಬಹಳಷ್ಟು ವಿಷಯಗಳನ್ನ ನೀಡುತ್ತೆ. ಬಟ್ ನಾವು ಯಾವುದೇ ರೀತಿಯ ಒಂದು ಕೆಲಸವನ್ನ ಮಾಡೋದಿಲ್ಲ. ನಾವು ಹಬ್ಬವನ್ನ ತುಂಬಾ ಆಡಂಬರದಿಂದ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡುವ, ಬಟ್ ತುಂಬಾ ಮೀನಿಂಗ್ಫುಲ್ ಆಗಿ ಮಾಡುವ. ಎಸ್, ಪಟಾಕಿಯನ್ನ ಅತಿಯಾಗಿ ದಯವಿಟ್ಟು 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 ಪಟಾಕಿಯಿಂದ ತುಂಬಾ ಪೊಲ್ಯೂಷನ್ ಆಗತ್ತೆ. ಸೊ ಅದನ್ನ ಕಡಿಮೆ ಮಾಡಿ. ಕೆಲವರಿಗೆ ಇದು ಹೇಳ್ಬೋದು, ಯಾಕಪ್ಪ ನಮ್ಮ ಹಬ್ಬದಲ್ಲಿ ಈ ರೀತಿ ಮಾಡೋದು, ಸೊ ಏನಾಗತ್ತೆ ಅಂತ. ಬಟ್ ಸ್ಟಿಲ್ ಇದು ನನ್ನ ಒಂದು ಕನ್ಸರ್ನ್. ಪಟಾಕಿಯನ್ನ ತುಂಬಾ ಕಡಿಮೆಯಾಗಿ ಮಿತವಾಗಿ ಬಳಸಿ. ಹಾಗೆ ಪ್ಲಾಸ್ಟಿಕ್ ಇಂದ ಕೂಡಿರುವಂತಹ ಒಂದು ಗಣೇಶನ ಮೂರ್ತಿ ಬೇಡವೇ ಬೇಡ, ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ. ಅಂಡ್ ಹೇಳಿದ ಹಾಗೆ ನಾವು ಬೀಜದಿಂದ ಕೂಡಿರುವಂತಹ ಪ್ರಕೃತಿಗೆ ಹತ್ತಿರವಾಗಿರುವಂತಹ ಒಂದು ಗಣೇಶನ ಮೂರ್ತಿ. ಸೊ ಇದನ್ನ ತುಂಬಾ ಭಕ್ತಿಯಿಂದ ತುಂಬಾ ಚೆನ್ನಾಗಿ ನಾವು ಪೂಜಿಸ್ತಾ ಆರಾಧಿಸುವ. ಒಂದು ನೆಕ್ಸ್ಟ್ ಇಯರ್ ಆಗುವಾಗ ಆ ಗಣಪತಿಯಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಗಿಡವನ್ನ ನೋಡುವಾಗ ಪ್ರತಿ ವರ್ಷ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಪ್ರತಿಯೊಬ್ಬರಿಗೂ ಹೇಳ್ಬೋದು, ಎಸ್ ಗಣೇಶ ಚತುರ್ಥಿಯ ದಿನ ಗಣೇಶನ ಮೂರ್ತಿಯಿಂದ ಅಂದ್ರೆ ಆಗಿರುವಂತಹ ಒಂದು ಗಿಡ ಇದು ಅಂತ ಹೆಮ್ಮೆಯಿಂದ ಹೇಳ್ಬೋದು. ಅದರಿಂದ 4 ಮಂದಿ ಇನ್ಸ್ಪಿರೇಷನ್ ಪಡಿತಾರೆ. ಸೊ ಇದು ನನ್ನ ಒಂದು ಉದ್ದೇಶ. ತುಂಬಾ ಮೀನಿಂಗ್ಫುಲ್ ಆಗಿ ನಾವು ಈ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡುವ. ಒನ್ಸ್ ಅಗೇನ್ ಹ್ಯಾಪಿ ಗಣೇಶ್ ಚತುರ್ಥಿ, ಹಾಗೆ ಗೌರಿ ಹಬ್ಬದ ಶುಭಾಶಯಗಳು. ನಿಮ್ಮ ಸ್ಮೈಲಿಗಲ್ ಆರ್ಜೆ ರಶ್ಮಿ ಕಡೆಯಿಂದ. ಚುಟುಕಾಗಿ ಹೇಳೋದಿದ್ರೆ ಸರ್, ನಾವು ಭಕ್ತಿ ಶ್ರದ್ಧೆಯನ್ನು ಮಾಡುವಂಥ ಒಂದು ಈ ಕಾಯಕ, ಅದೇ ರೀತಿ ವಿಗ್ರಹ ಕೊಂಡೋಗಿ ಮನೆಯಲ್ಲಿ ಭಕ್ತಿ ಕಾಯಕನೇ ಮಾಡ್ತಾ ಇದ್ದಾರೆ. ಭಗವಂತ ಪ್ರತಿಯೊಬ್ಬರಿಗೂ ಸದ್ಬುದ್ಧಿ ಕೊಡಲಿ. ಪ್ರಕೃತಿಗೆ ಮಾರಕವಾಗಿ ಒಂದು ಏನು ಕಾರ್ಯ ಮಾಡೋದು ಬೇಡ. ಸ್ವಚ್ಛತೆ ಬಗ್ಗೆ ಪ್ರತಿಯೊಬ್ಬರ ಪ್ರಜ್ಞೆ ಇರಲಿ ಅಂತ ನಾವು ವಿನಂತಿ ಮಾಡುವಂಥದ್ದು. ಸರ್ವೇ ಜನ ಸುಖಿನೋ ಭವಂತು. ವೆಂಕಟೇಶ್ ರಾಯರಿಗೂ ರಶ್ಮಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರುತ್ತದೆ. ನೋಡ್ತಾ ಇರಿ ವಿಫೋರ್ ನ್ಯೂಸ್. ನಮಸ್ಕಾರ.